ಸತೀಶ್ ಅಣ್ಣ ಹಾಯ್. ಊಟ ಆಯ್ತಾ? ಲೈಕ್ ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ. ಊಟ ಮಾಡಿದ್ರಾ? ಎಂತಿತ್ತು ಊಟಕ್ಕೆ ಸ್ಪೆಷಲ್? ಊಟ ನಂದಾಯಿತು, ಬೆಂಡೆಕಾಯಿ ಪಲ್ಯ. ಮೊಸರನ್ನ, ಹೌದಾ? ಓಕೆ. ಮತ್ತೆ ಸತೀಶಣ್ಣ ವಿಶೇಷ? ಎಲ್ಲ ನೀವೇ ಹೇಳಬೇಕು. ಏನಿಲ್ಲ ಸತೀಶಣ್ಣ, ಮಳೆ ಇದೆಯಾ ನಿಮ್ಮೂರಲ್ಲಿ? ಮಳೆ ಉಂಟಾ? ಮಳೆ ಅಂದರೆ ಏನು? ಮಳೆ ಅಂದರೆ ಆಕಾಶದಿಂದ ನೀರು ಬೀಳ್ತದಲ್ಲ. ಸೊಸೆ ಹೆಸರು ರೀಚಾರ್ಜ್. ಥ್ಯಾಂಕ್ ಯು ಆನ್ಸರ್ ಕೊಟ್ಟದ್ದಕ್ಕೆ. ಬಾಲಕೃಷ್ಣ ಹಾಯ್ ಹಾಯ್, ಹೇಗಿದ್ದೀರಾ? ಲೈಕ್ ಕೊಡಿ. ಸರಿಯ ಉತ್ತರ, ಕರೆಕ್ಟ್, ರೀಚಾರ್ಜ್. ಸೂಪರ್ ತಂಗಿ, ಥ್ಯಾಂಕ್ ಯು ಸತೀಶಣ್ಣ. ಬಾಲಕೃಷ್ಣ ಅವರೇ ಲೈಕ್ ಒಂದು ಕೊಡಿ. ಊಟ ಮಾಡಿದ್ರ ನೀವು? ಎಂತೆತ್ತು ಊಟಕ್ಕೆ? ಯಾವ ಊರು? ಕಾರ್ಕಳ. ನಿಮ್ಮದೇ ಯಾವ ಊರು? ಸತೀಶಣ್ಣ ಥ್ಯಾಂಕ್ ಯು. ಮಾವಿನ ಹಣ್ಣು ಕೊಡ್ತಿದ್ದೀರಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಸತೀಶಣ್ಣ. ಕೇಕ್, ಐಸ್ ಕ್ರೀಮು. ಐಸ್ ಕ್ರೀಮ್ ನಿನ್ನೆ ನಾನು ಮಾಡಿದ್ದೆ ಸತೀಶಣ್ಣ, ನಾನೇ ಐಸ್ ಕ್ರೀಮ್ ಮಾಡಿದ್ದೆ ಮನೆಯಲ್ಲಿ. ಸೂಪರ್ ಲೈವು, ಥ್ಯಾಂಕ್ ಯು.
ಒಣಸಾಡು ಕೋರಿಕಜುಪ್ಪು ಎನ್ನ ಊರು ಧರ್ಮಸ್ಥಳ ಅಂದೆ. ಥ್ಯಾಂಕ್ ಯು ಲೈವ್ ಬತ್ತ ಸಪೋರ್ಟ್ ಮಲ್ತೊಂದುಲ್ಲರು ಥ್ಯಾಂಕ್ ಯು. ಸೂಪರ್ ಸುದೀಪಣ್ಣ ಹಾಯ್ ಹಾಯ್ ಪೆಂಚೊಲ್ಲರು ಒಣಸಾಂಡೆ ಸೂಪರ್ ನೈಸ್ ಥ್ಯಾಂಕ್ ಯು ಸುದೀಪಣ್ಣ. ಹಾಯ್ ಎನ್ನ ಒಣಸೌಡು ಏರ್ನಾಡೆ ಎನ್ನಾಡಿ ಸುದೀಪಣ್ಣ ರಜೆ ಇನ್ನ ಇರೇ ರಜೆನಾ? ಓಕೆ ಓಕೆ. ಕಾರ್ಲಾಡು ಬರ್ಸ ಬರೋದುಂಡ ಇನಿಜ್ಜಿ ಬರ್ಸ ಕೋಡೆ ಕಾಂಡೆ ಅಂತ ಇರ್ತದೆ ಇನಿಜ್ಜಿ ಇರ್ನ ಚಾನಲ್ ಮಿನಿ ಉಂಡ ಬಾಲಕೃಷ್ಣ ಇರ್ನ ಚಾನಲ್ ಉಂಡೆ ದಾದೆ ಕಜುಪೀರೆಗ್ ಎಂಕ್ ಬೆಂಡೆ ಸುಕ್ಕ ಇರೇಗ್ ರಜೆನಾ ಎಂಕ್ ರಜೆ ಇಜ್ಜೇನಿ ಡ್ಯೂಟಿ ಇಲ್ಲ. ಬೆಂಡೆ ಸುಕ್ಕ ಅಂದು ಎನ್ನ ಚಾನಲ್ ಇಜ್ಜಿ ಅಂದೆ ಆಂಡಲ್ ಸಪೋರ್ಟ್ ಮಲ್ತೊಂದುಲ್ಲರು ಥ್ಯಾಂಕ್ ಯು ಇರೇಗು. ಚಾನಲ್ ಸಬ್ ಮಲ್ದು ಜಡ ಸಬ್ ಮಲ್ತೊಂದು ಅಂದು ಸುದೀಪಣ್ಣ ಸೂಪರ್ ಥ್ಯಾಂಕ್ ಯು. ನೈಸ್ ಸಪೋರ್ಟ್ ಥ್ಯಾಂಕ್ ಯು ಸುದೀಪಣ್ಣ ಸಪೋರ್ಟ್. ಸುದೀಪಣ್ಣ ಈರು ಹೊರಣಿ ಕೇಂಡರತ ಲೈವ್ದ ಇರ್ ಬೊಕ್ಕ ಪೋತುನು ಇಜ್ಜ ಏರೆನತ್ತು ಮೇನ ಮಹೇಶ್ ಅಣ್ಣ ಲೈವ್ದ ಕೇಂಡರತ ಬೊಕ್ಕಿರ್ ಅರ್ನ ಲೈವ್ ಪೋಯ್ಜಾರ. ಶಾರ್ಟ್ಸ್ ಮಾಡುವಾಗ ಮುಖ ತೋರಿಸಬೇಕಿತ್ತು ತಾನೇ? ಹೌದಾ ಮನು ಅವರೇ ಎಂಕ್ ಲೈವ್ ತಿಕ್ಕಿಜಾರ್ನ ಅಂದ ಇದು ಚಾನಲ್ ಅರ್ನ ಚೆಕ್ ಮಾಡ್ಕೊಳ್ಳಿ ಬರ. ಹರೀಶ್ ಮಂಗಳೂರು ಹರೀಶ್ ಅವರೇ ಹಾಯ್ ಹಾಯ್ ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಮಹೇಶ್ ಅಣ್ಣ ಲೈವ್ ತಿಕ್ಕಿಜ ಇರು ಸರ್ಚ್ ಮಲ್ಪಲೇವರ ಅಂದೆ ಅಂದ ಬೈಯಡ್ ಏಳರಿಕ್ ತೂಲೆ ಅರ್ನ ಚಾನಲ್ ತಿಕ್ಕು ಸೂಪರ್ ಥ್ಯಾಂಕ್ ಯು. ರೇಪಂಡ ಕೆಲವು ಸರಿ ಬಂದಿರು ಮುಖ ನೋಡಿಲ್ಲ ನಾನು. ಹೌದಾ ಮನು? ಗುಣ ಸಾಂಗ್ ಇಲ್ಲ ಹರೀಶ್ ಅವರೇ ಸಾರಿ. ಏತು ಗಂಟೆ ಮುಟ ಉಂಡಿರ್ನ ಲೈವ್ ಒಣಸ್ ಮಲ್ಪರ ಉಂಡು ಎನ್ನ 5 ಗಂಟೆ ಮುಟ ಇಪ್ಪುಂಡು ಸುದೀಪಣ್ಣ ಇರು ಒಣಸ್ ಮಲ್ಪಲೆ. ಓ ಅಂದೆ ಕೇಂಡೀರಾ? ಕೇಂದೀರ್ ಸೂಪರ್ ಥ್ಯಾಂಕ್ ಯು. ಲೈಕ್ ಡನ್ ಮನು ಥ್ಯಾಂಕ್ ಯು. ಸುದೀಪಣ್ಣ ಥ್ಯಾಂಕ್ ಯು. ಹರೀಶ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಇತ್ತೆ ಬರ್ಪೆ ಒಣಸ್ ಮಲ್ತು ಓಕೆ ಓಕೆ ಸುದೀಪಣ್ಣ. ಓಕೆ ಸುದೀಪಣ್ಣ ಒಣಸ್ ಮಲ್ತು ಅಲ್ಲೇ
Dai mani picture. Near paterle, paterwan, palle. Erla pater ಬಿಜ್ಜರತಿ ಅಂಚೆ ಸೈಲೆಂಟ್ ಆಯ ಬಕ ವಿಶೇಷ ಪಲ್ಲೆ ದೂರ ಪೋಯರು ಎಲ್ಲರ ಕಮೆಂಟ್ ಪಾಡ್ಲು ದಾಲ ಇಜ್ಜಿ ಪೈಂಟಿಂಗ್ ಮಲ್ತೊಂದುಲ್ಲೆ ಅಂದ ಇಲ್ಲದನೆ ಇರ್ನ ಇಲ್ಲದನ ಎನ್ನ ಇಲ್ಲದ ಅಂದೆ VS ಕ್ರಿಯೇಟಿವ್ ಹಾಯ್ ಹಾಯ್ ವಣಸ್ ಮಲ್ತಾರ ವಣಸಾಡಿ ಇರ್ನಾಂಡ ಲೈಕ್ ಡನ್ ಥ್ಯಾಂಕ್ ಯು ದಾದೆ ಸ್ಪೆಷಲ್ ದಾಲಜ್ಜಿ ಬೆಂಡ ಇರಗೆ ದಾದೆ ಬಾಯ್ ಬೇಲೆ ಉಂಡು ಅಂದೆ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಲಕೃಷ್ಣ ಸಪೋರ್ಟ್ ಮಾಡ್ತಾನೆ ಈಗ ಚಿಕನ್ ಅಂದೆ ನವೀನ್ ಅಣ್ಣ ಹಾಯ್ ಬಾಯ್ ಪೂರ್ಣಿ ಅಕ್ಕ ಹಾಯ್ ಲೈಕ್ ಥ್ಯಾಂಕ್ ಯು VS ಕ್ರಿಯೇಟಿವ್ ಎಲ್ಲಿಂದ ಲೈವ್ ನೋಡ್ತೀರಾ ಊಟ ಆಯ್ತಾ ಊಟ ಆಯ್ತು ನಿಮ್ದಾಯ್ತಾ ಹೇಮಂತ್ ಹಾಯ್ ಹೇಮಂತ್ ಕಾರ್ಕಳ ಅಂದ ಓಕೆ ಊಟ ಆಯಿತು ನಿಮ್ದಾಯ್ತಾ ಸೂಪರ್ ಥ್ಯಾಂಕ್ ಯು ನವೀನಣ್ಣ ಏರ್ನವಲ್ಪ ಎನ್ನಲ ಕಾರ್ಲ VS 7 ಲೈಕ್ ಥ್ಯಾಂಕ್ ಯು ಪೂರ್ಣಿಸಸ್ ಒಣಸಾಂಡೆ ಚಾಕ್ಲೇಟ್ ಕೊಡ್ತಿದ್ದಾರೆ ಥ್ಯಾಂಕ್ ಯು ಯಾಕೆ ನಗ್ತಿದ್ದೀರಾ ಏನಾಯಿತು VS ಕಾರ್ಕಳದನ ಹಾಂ ಕಾರ್ಕಳ
ಆನೆಕೆರೆ ಪಾರ್ಕ್ಡುಲ್ಲ ಅಂದ ಗೊತ್ತಾಯ್ತು. ಎನ್ನ ಅಮ್ಮನ ಇಲ್ಲಿ ಬೆಳುವಾಯಿ ಅಂದೆ. ಮತ್ತು ನಾವು ಹರೀಶ್ ಕೆ ಎಂ. ಓಕೆ, ವಿ ಎಸ್ ಗ್ರೇಟ್. ಥ್ಯಾಂಕ್ ಯು ಹರೀಶ್. ಯಾಕೆ ನಗ್ತಿದ್ದೀರಾ ವಿ ಎಸ್ ಹೇಳಿ. ಹಾಯ್ ಪೂರ್ಣಿ ಅಂತ ಹೇಳ್ತಿದ್ದಾರೆ ವಿ ಎಸ್ ಕ್ರಿಯೇಟಿವ್. ಸೂಪರ್ ಸೂಪರ್, ಥ್ಯಾಂಕ್ ಯು. ಒಣಸಾಂಡ ದಾದ ಸ್ಪೆಷಲ್ ಒಣಸಾಂಡಿಗೆ ಎಂಕ್ ಉಂಡು ಎಂಚಿನ ಬೆಂಡೆ ವಿಷ್ಣು ಮಾರ್ ವಿಷ್ಣು ಸೂಪರ್ ಸೂಪರ್, ಥ್ಯಾಂಕ್ ಯು ಹೇಮಂತ್. ಆಂಡ್ ಈರ್ನಾಡಾಗೆ ನಂದುಳ್ಳೇರು ಏರಿಗೆಂಕ ಹೆಲೋ ವಿ ಎಸ್ ಅಂತ ಪೂರ್ಣಿಸಿಸ್. ಹೆಲೋ ಪೂರ್ಣಿ ಅಕ್ಕ ಅಂತ ವಿ ಎಸ್. ವಿಷ್ಣುವಾ ನಿಮ್ಮದು ಕಾರ್ಕಳನ? ಆನೆಕೆರೆಯಲ್ಲಿಯಾ? ಕಾರ್ಕಳದಲ್ಲಿ. ಹಾಗಾದರೆ ಸೊಸೆಯ ಹೆಸರೇನು? ಹೌದು ಹೇಳಿ. ಒಬ್ರಾಗ ಆನ್ಸರ್ ಕೊಟ್ಟರು, ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ. ಅಂದಿ ಆನೆಕೆರೆಟ್ಟ ಇಲ್ಲ ಆನೆಕೆರೆತ ಮದ್ದೋಡ ಎನ್ನ ಇಲ್ಲಿ ಉಚ್ಚಿಲ್ಲ ಅಂದೆ ಈರ್ನ ಇರೇನು ನೇರ್ನ ಲೈವ್ ಉಡ್ದುದಿತ್ತೆ ಇರು ನಾನು ಕುಡ್ಲದಾರು ಉಳ್ಳೇರತ್ತೆ ಧರ್ಮ ರೀಚಾರ್ಜ್ ಪ್ರಭಾ ಭಟ್. ಹಾಯ್ ಹಾಯ್ ಪ್ರಭಕ್ಕ, ಸರಿ ಆನ್ಸರ್, ಥ್ಯಾಂಕ್ ಯು ಪ್ರಭಕ್ಕ. ఏ పని ఉందిలేరు విష్ణు నియర్ మహాలక్ష్మి టెంపుల్ ఉంది. ఓకే, ಆನೆಕೆರೆತ ಮದ್ದೋಡು ಮೀನು ಇಲ್ಲಿ ಕಟ್ಟುತ್ತಾರ ಇನ್ನೆನ್ನಿ ಮದ್ಯಡು ಏನೇ ಇಲ್ಲಿ ಪುನ್ ಕಾರ್ಲಡ್ ಅಂದ ಪ್ರಭಸಿಸ್. ಥ್ಯಾಂಕ್ ಯು. ಅಯ್ಯೋ ಅವ್ವ ಆನ್ಸರ್ ದೇವ ಅವನೊಂದು ಪೋಣಿಸಿಸ್ ಪಾರ್ಕ್ಡ್ ಹತ್ತಿ ಬೊಕ ಓಲಿ ಅಂತ. ಸಿದ್ದರಾಮಯ್ಯ ಇದ್ಯಾರು ಸಿದ್ದರಾಮಯ್ಯ? ಹಾಯ್ ಹಾಯ್, ಹೇಗಿದ್ದೀರಾ? ಗೋಪಾಲಕೃಷ್ಣ ಸಿ ಎಂ ಸಿಂಹ ಸಿಂಹ ಅಲ್ಲ. ಪೂರ್ಣಿ ಹಾಯ್ ಹಾಯ್, ಹೇಗಿದ್ದೀರಾ ಹೇಳಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಅಕ್ಕ, ಸಪೋರ್ಟ್ ಮಾಡಿ. ಚಾನಲ್ ಇದೆಯಾ? ಪೂರ್ಣಿಮಾ ಸೂಪರ್ ಲೈವ್ ಅಂತ ರವೀಂದ್ರ ಅವರು ಬಂದರು, ರವಿ ಅವರು ಬಂದರು, ಸಾರಿ ರವಿ ಅವರೇ ಹಾಯ್. ಊಟ ಆಯ್ತಾ? ಎಂತೆತ್ತು ಊಟಕ್ಕೆ? ಲೈಕ್ ಡನ್, ಥ್ಯಾಂಕ್ ಯು ರವಿ ಅವರೇ. ಸೊಸೆ ನಮ್ಮ ಕೇಬಲ್ ಮೊಬೈಲ್ದ ಹತ್ತು. ಹ್ಞೂ ಅಕ್ಕ, ಚಾನಲ್ ಇದೆ ಅಕ್ಕ. ಹೌದಾ, ಒಂದು ನಿಮಿಷ. ನನ್ನ ಚಾನಲ್ಗೆ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಆಯಿತಾ. ದಿವಾಕರ್ ಅಣ್ಣ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯಿತಾ? ಸಿಮ್ ಕಾರ್ಡ್ ಹತ್ತಿ ಬೇಳೆ ಸಾಂಬಾರ್ ರೈಸ್ ಊಟ ಆಯಿತು. ಹೌದಾ. ಆನಂದ್ ಅವರು ಹಾಯ್ ಹಾಯ್, ಹೇಗಿದ್ದೀರಾ? ಸಿಮ್ ಕಾರ್ಡ್ ಅಲ್ಲ. ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ನಿಮ್ಮದು ಚಾನಲ್ ಇದ್ರೆ ಹೇಳಿ. ಬ್ಲೂ ಕೊಡಿ ಅಕ್ಕ. ಬ್ಲೂ ಕೊಟ್ಟಿದ್ದೇನೆ. ಪೂರ್ಣಿಮಾ ಸಿಸ್ ಏನು ಸಮಾಚಾರ ಏನಿಲ್ಲ, ಹೇಳಬೇಕು ದಿವಾಕರಣ್ಣ. ಎಲ್ಲರದ್ದು ಊಟ ಆಯಿತಾ? ಎಂತೆತ್ತು ಊಟಕ್ಕೆ ಸ್ಪೆಷಲ್?
ಸೂಪರ್ ಲೈವು. ಥ್ಯಾಂಕ್ ಯು ರವಿ ಅವರೇ. ಎಲ್ಲಿ ಹೋದರು ವಿಷ್ಣು ಅವರು? ವಿಷ್ಣು ಅವರು ಮತ್ತೆ ಯಾರಿದ್ರು? ವಿಷ್ಣು ಅವರು ಚಾನಲ್ ಉಂಟಾ ಹೇಳಿ, ಎಲ್ಲಿ ಹೋದ್ರಿ? ಸೂಪರ್, ಥ್ಯಾಂಕ್ ಯು. ನೀವು ಏನು ಸ್ಪೆಷಲ್ ಊಟ ಮಾಡಿದ್ದೇಳಿ? ಸ್ಪೆಷಲ್ ಏನಿಲ್ಲ, ವೆಜ್, ಬೆಂಡೆಕಾಯಿ ಪಲ್ಯ ಇತ್ತು, ನಾರ್ಮಲ್ ಊಟ, ಸ್ಪೆಷಲ್ ಎಂತಿಲ್ಲ. ಕುಮಾರ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಸೊಸೆ ಹೆಸರು ರೀಚಾರ್ಜ್. ಹೌದು, ಕರೆಕ್ಟ್. ಈಶ್ವರ ಅವರೇ ಥ್ಯಾಂಕ್ ಯು ಸೋ ಮಚ್. ಊಟ ಮಾಡಿದ್ರಾ ನೀವು? ರಾಗಿ ಮುದ್ದೆ ಊಟ ನೀವು ಮಾಡ್ತೀರಾ? ರಾಗಿ ಮುದ್ದೆ ಮಾಡಲ್ಲ ರವಿ ಅವರೇ, ಈಚೆ ಅಪರೂಪಕ್ಕೆ ಮಾಡ್ತೇವೆ. ನನಗೆ ಇಷ್ಟ ರಾಗಿ ಮುದ್ದೆ ಅಂದರೆ. ಚಾನಲ್ ಇದ್ದವರು ಹೇಳಿ ಆಯಿತಾ? ಪಟಪಟ ಅಂತ ಕಮೆಂಟ್ ಹಾಕಿ, ಹಾಗೆ ಪಟಪಟ ಅಂತ ಲೈಕ್ ಕೊಡಿ. ಯಾರಿದ್ದೀರಾ ಕಮೆಂಟ್ ಆಗಿ? ಕೃಷ್ಣಣ್ಣ ಹಾಯ್ ಹಾಯ್. ಅಣಸಾಂಡ ಚಾ ಪರಿಹಾರ. ಓ ಗೈಸ್ ಬನ್ನಿ ಮಾತಾಡಿ. ಸೂಪರ್ ಸೂಪರ್, ಥ್ಯಾಂಕ್ ಯು ಕೃಷ್ಣಣ್ಣ. ವನಸ್ ಮಲ್ತಾರೆ ದಾದೆತ್ತು ವನಸ್ಸು. ಕೃಷ್ಣಣ್ಣ ಥ್ಯಾಂಕ್ ಯು. ಪಣಸ್ವರ ಮಲ್ತೆ ಕಜುಪು ಬೀನ್ಸ್ ಅಂದ ಕುಡರ ಮಲ್ಪಲೆ ಸರಿಯಾಗಿ ಕರಂಡ ಕುಡರ ಒಣಸ್ ಮಲ್ಪಲೆ. ಓ ಜನರೇ ಬನ್ನಿ ಕಮೆಂಟ್ ಹಾಕಿ. ಸೂಪರ್, ಥ್ಯಾಂಕ್ ಯು ಕೃಷ್ಣಣ್ಣ. ಹಿಹಿ ಅಂತ ನಗ್ತಿದ್ದಾರೆ. ಹೌದಾ? ನಗ್ಗಿ ನಗ್ಗಿ. ಅದು ದೆವ್ವ ಕೂಡ ಹಾಗೇನೆ ನಗುದು ಕೃಷ್ಣಣ್ಣ.
ನಿಮ್ಮ ಹಾಗೇನೆ. ರೀಚಾರ್ಜ್ ಮುಗಿಯೋಕೆ ಇನ್ನೂ 2 ದಿನ ಬಾಕಿ ಇದೆ. ಈ ಜಿಯೋ ಕಂಪನಿಯವರು ನಿನ್ನೆಯಿಂದ ಅದೆಷ್ಟೋ ಕಾಲ್ ಮತ್ತು ಸಂದೇಶಗಳನ್ನು ಕಳಿಸಿದ್ದಾರೆ. ಆದರೆ ನಾನು ರೀಚಾರ್ಜ್ ಮಾಡಿಲ್ಲ ಅಂದರೆ ಅವರ ಕುಟುಂಬ ಬೀದಿಗೆ ಬರುತ್ತೇನೋ ಅನ್ನುವಷ್ಟು. ಹೌದಾ ಹೌದಾ ಪ್ರತಿಮಣ್ಣ? ಆಗ ಬಂದಿತ್ತು ಅಲ್ವಾ ದೆವ್ವ? ಎಲ್ಲಿಂಟು ದೆವ್ವ? ಮಲ್ಲಪ್ಪ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಸಿಮ್ ಕಾರ್ಡ್ ಅಂತ ಹೇಳ್ತಿದ್ದಾರೆ. ಸಿಮ್ ಕಾರ್ಡ್ ಅಲ್ಲ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ. ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಊಟ ಮಾಡಿದ್ರಾ ನೀವೆಲ್ಲ? ಎಂತಿತ್ತು ಊಟಕ್ಕೆಲ್ಲ ಸ್ಪೆಷಲ್? ವೆಜ್ಜಾ ನಾನ್ ವೆಜ್ಜಾ? ಕೂ ಅಂತ ಸುದೀಪಣ್ಣ ಬಂದರು. ಕೂ ಸುದೀಪಣ್ಣ ಆಗ ಲೈವ್ ಮಾಡ್ತಾ ಇತ್ತಲ್ವಾ? ಯಾರು ನೀವಾ? ನೀವು ದೆವ್ವನಾ? ಓಕೆ ಓಕೆ, ಇರಲಿ ಇರಲಿ. ದೆವ್ವ ಕೂಡ ಲೈವ್ ಮಾಡುತ್ತಾ? ದೆವ್ವಕ್ಕೆ 2 ಕಾಲ? ಎಸ್ ಅಂತ ಹೇಳ್ತಿದ್ದಾರೆ. ಕೃಷ್ಣಣ್ಣ ನಗ್ತಿದ್ದಾರೆ. ಬೆಂಡೆ ಸುಕ್ಕ ಖಾಲಿ ಆಂಡೆ, ಬೆಂಡೆ ಸುಕ್ಕ ಖಾಲಿ. ಕೃಷ್ಣಣ್ಣ ಹಾಯ್ ಅಂತ ಸುದೀಪ್. ಹಾಯ್ ಸುದೀಪಣ್ಣ ಅಂತ ಕೃಷ್ಣಣ್ಣ. ಸುದೀಪಣ್ಣ ದಾದೆ ಕಜಿಪಿತ್ತಳು ಪುಂಡರತೆ ದಾದೆ ಕಜಿಪ. ಸೂಪರ್ ಸೂಪರ್, ಥ್ಯಾಂಕ್ ಯು ಕೃಷ್ಣಣ್ಣ. ಬೆಂಡೆಕಾಯಿ ಪೂರ ಮುಖ್ಯಾರ ಅಂದು ಸುದೀಪಣ್ಣ. ಅವು ಯಾನು ಕೋಡೆ ಯೂಟ್ಯೂಬ್ ತೂದು ಕಜಿಪ್ ಮಾಡ್ದನು. ಬೊಕ್ಕ ಒಂದು ಐಸ್ ಕ್ರೀಮ್ ಮಲ್ತಿತ್ತೆ. ಐಸ್ ಕ್ರೀಮ್ ಉಂಡತೆ ಅವೇನು ಮಲ್ತಿತ್ತೆ ಇಲ್ಲಡೆ. ಬೆಂಡೆಕಾಯಿ ಸುಕ್ಕ ಯೂಟ್ಯೂಬ್ ತೂದು ಕಲ್ಪೆ. ಬೀಟ್ರೂಟ್ ಬೊಕ್ಕ ಬೆರಕೆ ಮೀನು ಸಾರು ಅಂದ. ಓಕೆ, ನೆಟ್ವರ್ಕ್ ಅಲ್ಲ ಇವರೇ. ಆನ್ಸರ್ ಒಬ್ಬರು ಕೊಟ್ಟಿದ್ದಾರೆ. ಆಗ ಒಬ್ಬರು ಅಲ್ಲ, ಒಂದು 3-4 ಮಂದಿ ಕೊಟ್ಟಿದ್ದಾರೆ. ಈಗ ನೀವು ಕೊಟ್ಟರೆ ಒಳ್ಳೇದಿತ್ತು. ಕೃಷ್ಣಣ್ಣ ಒಣಸು ಕೃಷ್ಣಣ್ಣ ಒಣಸು ಎಂಚ ಉಲ್ಲಾರ ಎಂಚಿನೇ ಸುದೀಪಣ್ಣ ರಡ್ಡ ಒಟ್ಟಿಗೆ ಗೈಂಡರು. ಹಾಯ್ ಹಾಯ್, ಹೇಗಿದ್ದೀರಾ? ಫೋನ್ ಅಲ್ಲ, ಫೋನ್ ಅಲ್ಲಿ ಉಂಟಲ್ಲ. ಫೋನ್ ಅಲ್ಲ. ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಮುದ್ದು ಸಿಸ್ ಪಂಡ ಯಾನು ಎಲ್ಲಿಯ ಪೊಣ್ಣು ಬಂದೆ ನೀನೆ ಅಂದೆ ಸುದೀಪಣ್ಣ. ಪಣಸ್ ಎಂಚ ಉಲ್ಲರು ಒಟ್ಟಿಗೆ ಗೆನ್ನಿ ಅಂದ. ಓಕೆ ಓಕೆ. ಸುದೀಪಣ್ಣ ನಗ್ತಾ ಇದ್ದಾರೆ. ಓ ಜನರೇ ಬನ್ನಿ, ಲೈಕ್ ಕೊಡದವ್ರು ಲೈಕ್ ಕೊಡಿ, ಕಮೆಂಟ್ ಹಾಕಿ. ಕೇಬಲ್ ವೇಣುನಾಥ್ ಅವರು ಕೇಬಲ್ ಅಂತ ಹೇಳ್ತಿದ್ದಾರೆ. ಕೇಬಲ್ ಅಲ್ಲ. ಊಟ ಮಾಡಿದ್ರಾ? ಈರ್ ನವೀನ್ ಅಣ್ಣನ ಲೈವ್ ಇಪ್ಪರತ್ತ. ಹಾಂ ಇಪ್ಪ
ಯಾನ್ ಜಾಸ್ತಿ ಯಾರನ್ನ ಲೈವ್ ಗೊತ್ತಂಡೆ ಒಂಜಿ ಮಹೇಶ್ ಅಣ್ಣನ, ನವೀನ್ ಅಣ್ಣನ, ಕವಿತಕ್ಕನ. ರೀಚಾರ್ಜ್, ಕರೆಕ್ಟ್, ರೀಚಾರ್ಜ್. ಗುಡ್ ಗುಡ್. ನೀವು ಆನ್ಸರ್ ಕೊಟ್ಟಿದ್ದೀರಾ? ಅದೆಂತ ಕೇಬಲ ಅಲ್ಲ, ರೀಚಾರ್ಜ್. ಓಕೆ ಅಂತ ಹೇಳ್ತಿದ್ದಾರೆ. ಗುಡ್ ಆಯಿತಾ ನೀವು? ನಿಮಗೆ ಕಪ್ಪು ಬೇಕಾ, ಚಾಕ್ಲೇಟ್ ಬೇಕಾ? ಸೂಪರ್ ಅಂತ ಹೇಳ್ತಿದ್ದಾರೆ ಸುದೀಪ್ ಅಣ್ಣ. ಆಯಿತು ಸಿಸ್ಟರ್, ನಿಮ್ಮದು. ನಂದಾಯಿತು, ನಂದು ಕೂಡ ಊಟ ಆಯಿತು. ನನಗೆ ಬೆಂಡೆಕಾಯಿ ಪಲ್ಯ ಇತ್ತು. ಸೂಪರ್ ಅಂತ ಹೇಳ್ತಿದ್ದಾರೆ ಸುದೀಪ್ ಅಣ್ಣ. ಎಸ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ನಿಮ್ಮದೆಲ್ಲ ಹೆಸರು ಹೇಳಿ ಆಯಿತಾ? ಹೆಸರು ಗೊತ್ತಾಗ್ತಿಲ್ಲ ಕೆಲವು. ಸೂಪರ್ ಸೂಪರ್, ಥ್ಯಾಂಕ್ ಯು ಸುದೀಪ್ ಅಣ್ಣ. ಲೈಕ್ ಕೊಡದವ್ರು ಲೈಕ್ ಕೊಡಿ. ರವೀಂದ್ರಣ್ಣ ಹಾಯ್ ಹಾಯ್. ಊಟ ಆಯಿತಾ ರವೀಂದ್ರಣ್ಣ? ಎಂತೆತ್ತು ಊಟಕ್ಕೆ ಸ್ಪೆಷಲ್? ಸೂಪರ್ ಅಂತ ಸುದೀಪ್ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್, ಲೈಕ್. ಥ್ಯಾಂಕ್ ಯು ರವೀಂದ್ರಣ್ಣ. ಟಾರ್ಚರ್ ಆಗುತ್ತದೆ ಉತ್ತರ. ಟಾರ್ಚ್ ಎಂತ ಪ್ರದೀಪ್ ಅಣ್ಣ? ಟಾರ್ಚಾ? ಅದು ಹೇಗೆ? 41 ಹೈಡ್, 20 ಲೈಕ್. ಹೌದಾ ಸುದೀಪ್ ಅಣ್ಣ? ವಣಸಾಂಡ್ ನಿನ್ನಾಡ ಎನ್ನಲಾಂಡ್ ರವೀಂದ್ರಣ್ಣ ವಣಸ್. ಓ ಗೈಸ್ ಬನ್ನಿ ಮಾತಾಡಿ. ಬ್ಯಾಟ್ರಿ ಚಾರ್ಜರ ಗೊತ್ತು ಜಂಕೆ, ಎಂಗೆ ಒಂಜಿ ಆಪ್ಷನ್ ಮಾತ್ರ ಗೊತ್ತು, ಒಂದು ಆಪ್ಷನ್ ಮಾತ್ರ ಗೊತ್ತು ಪ್ರದೀಪ್ ಅಣ್ಣ. ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಗುಡ್ ಗುಡ್. ಹಾಗೆ ಇಲ್ಲಿ ಕೇಳಿರುವಂಥ ಕ್ವಶನ್ಗೆ ಆನ್ಸರ್ ಮಾಡಿ. ಕಮೆಂಟ್. ಥ್ಯಾಂಕ್ ಯು ರವೀಂದ್ರಣ್ಣ. ಹೈಡಲ್ಲಿದ್ದವರು ಒಂದು ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಸೂಪರ್ ಅಂತ ಹೇಳ್ತಿದ್ದಾರೆ ಸುದೀಪ್ ಅಣ್ಣ. ಅಂದವಿಲ್ಲದೆ ಆನಂದವಿದೆ, ಈ ಪ್ರೀತಿ ಶಾಶ್ವತ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸುದೀಪ್ ಅಣ್ಣ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. ಸಿಮ್ ಅಂತ ಹೇಳ್ತಿದ್ದಾರೆ. ಸಿಮ್ ಅಲ್ಲ. ಹಾಗೆ ಲೈಕ್ ಕೊಡಿ ಆಯಿತಾ? ನೀವು ಊಟ ಮಾಡಿದ್ರಾ? ಎಂತಿತ್ತು ನಿಮಗೆ ಊಟಕ್ಕೆ? ಭಜನೆ ಪನ್ಪುಜರ ಪನ್ಪ ಸುದೀಪ್ ಅಣ್ಣ. ಹೆಂಗೆ ಕೋಡಾಡ್ದೊಕ್ಕ ಮನಸ್ಸಿಜ್ಜಿ ಚೂರು. ಒಂದೇ ದಿನ ಬುಡಾಡ್ಬೊಕ್ಕ ಮನ್ಪ ಭಜನೆ ಪಂಡರು ಒಂಜಿ ಹೆಜ್ಜೆ ಸುದೀಪ್ ಅಣ್ಣ. ಸೂಪರ್, ಥ್ಯಾಂಕ್ ಯು ಸುದೀಪ್ ಅಣ್ಣ. ಯಾರಿದ್ದೀರಾ ಬನ್ನಿ, ಕಮೆಂಟ್ ಹಾಕಿ, ಲೈಕ್ ಕೊಡಿ. ಅಂದೆಯಾ ರವೀಂದ್ರಣ್ಣ? ಎಲ್ಲಿ ಹೋದ್ರಿ? ದಾನೆ ಬೇಜಾರು ದಾಲಜ್ಜಿ ಸುದೀಪ್ ಅಣ್ಣ. ಸೂಪರ್ ಲೈವ್, ಥ್ಯಾಂಕ್ ಯು. ಸೂಪರ್ ಲೈವ್, ಥ್ಯಾಂಕ್ ಯು ಸುದೀಪ್ ಅಣ್ಣ. ಸೂಪರ್, ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ಸುದೀಪ್ ಅಣ್ಣ. ಬನ್ನಿ ಜನರೇ, ಕೆಳಗೆ ಲೈಕ್ ಕೊಟ್ಟು ಸಹಕರಿಸಿ ಅಂತ ಸುದೀಪ್ ಅಣ್ಣ. ಪವರ್ ಬ್ಯಾಂಕ್ ಅಂತ ಹೇಳ್ತಿದ್ದಾರೆ ಮಂಜುನಾಥ್ ಅವರು. ಪವರ್ ಬ್ಯಾಂಕ್ ಅಲ್ಲ ಮಂಜುನಾಥ್ ಅವರೇ. ಮೇಲೆ ಒಂದು 4-5 ಜನ ಆನ್ಸರ್ ಕೊಟ್ಟಿದ್ದಾರೆ, ನೀವು ಕೂಡ ನೋಡಿ. ಊಟ ಆಯ್ತಾ ಮಂಜುನಾಥ್ ಅವರೇ? ಬನ್ನಿ. ಸೂಪರ್ ಅಂತ ಹೇಳ್ತಿದ್ದಾರೆ ಸುದೀಪ್ ಅಣ್ಣ.
ಲೈಕ್ ಕೊಡದವ್ರು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಚಾನಲ್ ಸಬ್ ಮಾಡ್ಕೊಳ್ಳಿ. ಲೈವ್ ಸಪೋರ್ಟ್, ಥ್ಯಾಂಕ್ ಯು ಸುದೀಪ್ ಅಣ್ಣ. ಸಪೋರ್ಟ್ ಲೈವ್. ಸೊಸೆ ಹೆಸರು ಸಿಮ್ ಕಾರ್ಡ್. ರೋಮನ್ ಜೋಶಿ ಅವರೇ ಅಲ್ಲ, ರೋಮನ್ ಜೋಶಿ ಅವರೇ. ಊಟ ಆಯ್ತಾ ರೋಮನ್ ಜೋನ್ಸಿ ಅವರು? ಎಂತೆತ್ತು ಸ್ಪೆಷಲ್? ಜೋಶಿ ಸಾರಿ. ಸಪೋರ್ಟು, ಥ್ಯಾಂಕ್ ಯು ಸುದೀಪ್ ಅಣ್ಣ. ವೆಂಕಟಗಿರಿ ಅವರೇ ಹಾಯ್ ಹಾಯ್. ಕರೆನ್ಸಿ ಅಂತ ಹೇಳ್ತಿದ್ದಾರೆ. ಹೌದು, ಊಟ ಆಯ್ತಾ ನಿಮ್ಮದು? ಹಾಗೆ ಲೈಕ್ ಕೊಡಿ ಎಲ್ರು, ಆಯಿತಾ? ಸೂಪರ್ ಸೂಪರ್, ಥ್ಯಾಂಕ್ ಯು ಸುದೀಪ್ ಅಣ್ಣ. ಊಟ ಆಯಿತು ಆ್ಯಂಡ್ ನಿಮ್ಮದು? ಹಾಂ, ನಂದಾಯಿತು ರೋಮನ್ ಅವರೇ. ಎಂತಿತ್ತು ಊಟಕ್ಕೆ ಸ್ಪೆಷಲ್? ಸೂಪರ್ ಅಂತ ಸುದೀಪ್ ಅಣ್ಣ. ಬ್ಯಾಟ್ರಿ ಚಾರ್ಜರಾ? ಅಲ್ಲ ಮಂಜುನಾಥ್ ಅವರೇ. ಸೂಪರ್ ಅಂತ ಸುದೀಪ್ ಅಣ್ಣ. ಸಿಮ್ ಕಾರ್ಡ್ ಇಲ್ಲದೆ ಕರೆನ್ಸಿನ? ಅದು ನನಗೆ ಒಂದೇ ಆನ್ಸರ್ ಇತ್ತು, ಹಾಗೆ ನಾನು ಯಾವುದಂತ ಹೇಳಿ. ಬೆಂಡೆ ಖಾಲಿ ಬೈಯಾಗ ಕೂಡ ಕೈಪಾವಡೆ. ಹಾಂ, ಕೂಡ ಅವಡು ಮಹೇಶ್ ಅಣ್ಣೆ ಬತ್ತು ಹೋಯರ ಇಜ್ಜಿ ಸುದೀಪ್ ಅಣ್ಣ. ಯವ್ವ ಏನಂತ ಹೇಳಿ ಬಿಡು. ರೀಚಾರ್ಜ್ ಮಂಜುನಾಥ್ ಅವರೇ. ಸಪೋರ್ಟು, ಥ್ಯಾಂಕ್ ಯು ಸುದೀಪ್ ಅಣ್ಣ. ಸೂಪರ್ ಸಪೋರ್ಟು, ಥ್ಯಾಂಕ್ ಯು. ಥ್ಯಾಂಕ್ ಯು ಸುದೀಪ್ ಅಣ್ಣ. ಹೂ ಬನ್ನಿ ಜನರೇ ಅಂತ ಸುದೀಪ್ ಅಣ್ಣ. ನಿನ್ನ ಕಾಲು ಇದ್ರೆ ಲೈವಲ್ಲಿ ಕಳಿಸು, ಇಲ್ಲಿಂದನೇ ಕಾಲು ಮುಗಿದು ಬಿಡ್ತೀನಿ. ಹೌದಾ? ಸಿಮ್ ಕಾರ್ಡ್ ಅಂತ ಹೇಳ್ತಿದ್ದಾರೆ ಸ್ಮೈಲಿ ಅವರು. ಸಿಮ್ ಕಾರ್ಡ್ ಅಲ್ಲ ಸ್ಮೈಲಿ ಅವರೇ, ಕೆಳಗಡೆ ಬನ್ನಿ ಅಂತ ಸುದೀಪ್ ಅಣ್ಣ. ಸೂಪರ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಆಯಿತಾ? ಸೂಪರ್, ಥ್ಯಾಂಕ್ ಯು ಸುದೀಪ್ ಅಣ್ಣ. ನೈಸ್ ಲೈವ್, ಥ್ಯಾಂಕ್ ಯು. ಸೂಪರ್. ಹಂಡ್ರೆಡ್ ಶೇಕಡ. ಥ್ಯಾಂಕ್ ಯು ಸುದೀಪ್ ಅಣ್ಣ. ಸೂಪರ್ ಸಪೋರ್ಟು, ಥ್ಯಾಂಕ್ ಯು. ಥ್ಯಾಂಕ್ ಯು ಸುದೀಪ್ ಅಣ್ಣ. ಸುದೀಪ್ ಅಣ್ಣ ಥ್ಯಾಂಕ್ ಯು, ಸೂಪರ್ ಅಂತ ಹೇಳಿದ್ದೀರಾ. ವರ್ಕ್ ಬ್ಯುಸಿ ಅಂದ. ವರ್ಕ್ ಇತ್ತು ನಮ್ಮ ಅನ್ಕಲೇ ಸುದೀಪ್ ಅಣ್ಣ, ತೊಂದರೆ ಇಚ್ಚಿ. ಸೂಪರ್ ಅಂತ ಹೇಳ್ತಿದ್ದಾರೆ ಸುದೀಪ್ ಅಣ್ಣ. ಎಂಕ್ ರಜೆ ಅಂದ.
ನರೇಶ್ ನಾಯ್ಕ್ ಅವರೇ ಹಾಯ್. ಅಳಿಯ ಸೊಸೆ ಮಿಸ್ ಹೊಡಿತಾ ಇದೆ, ಹೌದಾ? ಯಾನ್ ರಜೆ ಅಂದೆ ಸುದೀಪಣ್ಣ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಹಾಗೆ ಕಮೆಂಟ್ ಹಾಕಿ. ಇರೆಗೂ ಬ್ಯುಸಿ ಏಕೆನ್ಯಾ ಇಜ್ಜಿ ಸುದೀಪಣ್ಣ ಸೂಪರ್ ಅಂತ ಹೇಳ್ತಿದ್ದಾರೆ. ಓಕೆ ರಜೆ ಕರೆನ್ಸಿ ಅಂತ ಹೇಳ್ತಿದ್ದಾರೆ ನಾಗಮಣಿಯವರು. ಹಾಯ್ ಹಾಯ್ ನಾಗಮಣಿಯವರೇ, ಹೇಗಿದ್ದೀರಾ? ಊಟ ಆಯಿತಾ? ಸೂಪರ್ ಸೂಪರ್ ಅಂತ ಸುದೀಪಣ್ಣ. ಕರೆನ್ಸಿ ಕರೆಕ್ಟ್. ಸೂಪರ್, ಥ್ಯಾಂಕ್ ಯು. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ? ಸೂಪರ್ ಅಂತ ಸುದೀಪಣ್ಣ, ಥ್ಯಾಂಕ್ ಯು ಸುದೀಪಣ್ಣ. ನಗ್ತಾ ಇದ್ದೀರಾ ಯಾಕೆ ಸುದೀಪಣ್ಣ? ನೀವು ಒಬ್ಬರೇ ಇರೋದು ನನಗೆ ಇಲ್ಲಿ ಪರಿಚಯ ಅಂದರೆ ನೀವು ಒಬ್ಬರೇ, ಯಾರೂ ಇಲ್ಲ ನೋಡಿ. ಥ್ಯಾಂಕ್ ಯು ಸುದೀಪಣ್ಣ, ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಪ್ಲೀಸ್ ಅಂತ ಹೇಳ್ತಿದ್ದಾರೆ ಸುದೀಪಣ್ಣ. ಅಂದೆ ಅಂದೆ ಏರ್ ಲೆಜ್ಜರ್. ಸೂಪರ್, ಥ್ಯಾಂಕ್ ಯು ಸುದೀಪಣ್ಣ. ಹೈಡುಲ್ಲೇರು ಪೂರ ಹೈಡ್ಲ ಸಪೋರ್ಟ್ ಮಾಡ್ತಂದಿಲ್ಲೇರ ಮಸ್ತ್ ಜನ. ಸೂಪರ್, ಥ್ಯಾಂಕ್ ಯು ಸುದೀಪಣ್ಣ. ಹೈಡಲ್ಲಿದ್ದವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ಸುದೀಪಣ್ಣ. ಹೈಡ್ದಾಕಲ್ ಸಪೋರ್ಟ್ ಮಾಡ್ತಾರೆ. ಹೈಡ್ ಹಿಡ್ಕೋದೊಂದ್ಲ ಸಪೋರ್ಟ್ ಮಾಡ್ತೊಂದಿಲ್ಲೇರು ಅವಲ ಇಂಕ ಸಪೋರ್ಟ್ ವ್ಯೂಸ್ ಬರ್ಕೊಂಡೆ ಬರ್ಕೊಂಡೆ. ಸೂಪರ್, ಥ್ಯಾಂಕ್ ಯು ಸುದೀಪಣ್ಣ. ಪಂಡ ಕೆಲವೇನು ಹಾಕೊಂಡು ಗೊತ್ತಂಡ ಅಕ್ಲೆ ಕಮೆಂಟ್ ಪಾಂಡಲ್ಲ, ಕೆಲವು ಶೋ ಆಪ್ ಜೊತೆ ಅಂಚೆ ಇಟ್ಕೊಂಡು ಓಕೆ ಅಂದೆ. ಕೂ ಅಂತ ಹೇಳ್ತಿದ್ದಾರೆ ಸುದೀಪಣ್ಣ. ಚಾ ಪರಿಹಾರ ಚಾ ಇಜ್ಜಿ ಸುದೀಪಣ್ಣ ಅಂತ ಹೇಳ್ತಿದ್ದಾರೆ. ಗೋಪಾಲಾಚಾರ್ ಹಾಯ್ ಹಾಯ್, ಹೇಗಿದ್ದೀರಾ? ಸೊಸೆ ಹೆಸರು ಕರೆಂಟ್ ಅಂತ ಹೇಳ್ತಿದ್ದಾರೆ. ಕರೆಂಟ್ ಅಲ್ಲ, ಬೈಯಾಗ ಚಾ ಉಂಡೆ ಇಜ್ಜಿ ಸುದೀಪಣ್ಣ. 5 ಗಂಟೆಗಿಲ್ಲ ಪೂಪರ, 5 ಗಂಟೆಗೆ ಪೂಪ. ಸೂಪರ್, ಥ್ಯಾಂಕ್ ಯು ಸುದೀಪಣ್ಣ. ಗೋಪಾಲಾಚಾರ್ಯ ಅವರೇ ಲೈಕ್ ಕೊಡಿ ಆಯಿತಾ? ಹಾಗೆ ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಸೂಪರ್ ಸೂಪರ್, ಥ್ಯಾಂಕ್ ಯು ಸುದೀಪಣ್ಣ. ಸೂಪರ್, ಥ್ಯಾಂಕ್ ಯು. ಗೋಪಿನಾಥ್ ಸುಮ್ಮ ಎಂತ ಮೊಬೈಲ್ ಅಲ್ಲ ಇವರೇ, ಸಿಮ್ ಅಂತ ಹೇಳ್ತಿದ್ದಾರೆ ಜೋಸೆಫ್ ಅವರು. ಸಿಮ್ ಅಲ್ಲ, ಲೈವ್ ಮಲ್ಪನಾಗ ವರ್ಕ್ ಮಲ್ಪರ ಹಾಕೊಂಡು ತೊಂದರೆ. ಸೂಪರ್, ಥ್ಯಾಂಕ್ ಯು ಸುದೀಪಣ್ಣ, ಸಪೋರ್ಟು ಥ್ಯಾಂಕ್ ಯು. ಕಮೆಂಟ್ ಇಜ್ಜಿಡ ಆನ್ ದಿದ್ದು ಬಿಟ್ಪತ್ತೇನು ಆತಂದು ನಿನ್ಗೆ ಗಮನಕ್ಕೆ ಹೊರ ಹೋಗ್ಬಿಚ್ಚಿ ಗೊತ್ತಾಂಡೆ ಅಂಚದು ಪ್ರಾಬ್ಲಮ್ ಇಪ್ಪುಜ್ಜಿ. ಹೂ ಅಂತ ಹೇಳ್ತಿದ್ದಾರೆ ಸುದೀಪಣ್ಣ. ಬನ್ನಿ ಬನ್ನಿ. ಗೋಪಿನಾಥ್ ಅವರು ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಹಾಯ್ ಗೋಪಿನಾಥ್ ಅವರು.
ಜನರೇ ಒಂದಾಗೋಣ ಲೈವಲ್ಲಿ ಬನ್ನಿ ಅಂತ ಹೇಳ್ತಿದ್ದಾರೆ ಸುದೀಪಣ್ಣ. ಸಪ್ ಥ್ಯಾಂಕ್ ಯು ಸುದೀಪಣ್ಣ, ಸಪೋರ್ಟ್ ಮೆಸೇಜ್ಗೆ ಥ್ಯಾಂಕ್ ಯು. ಸೂಪರ್ ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸುದೀಪಣ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸುವರ್ಣ ಎಸ್ ಅವರು ಸರ್ವರ್ ಅಂತ ಹೇಳ್ತಿದ್ದಾರೆ. ಸರ್ವರ್ ಅಲ್ಲ, ಸುವರ್ಣ ಎಸ್ ಅವರೇ. ಹಾಗೆ ಲೈಕ್ ಕೊಡಿ ಆಯಿತಾ. ಊಟ ಆಯಿತಾ ಸುವರ್ಣ ಎಸ್ ಅವರೇ? ಸಪೋರ್ಟ್ ಥ್ಯಾಂಕ್ ಯು. ಬಲೆ ಬಲೆ ಕೂ ಅಂತ ಸುದೀಪಣ್ಣ. ರೇ ರೇಣುಕೆ ಶಂಕರ್ ಹಾಯ್ ಹಾಯ್, ಹೇಗಿದ್ದೀರಾ? ಸಿಮ್ ಅಂತ ಹೇಳ್ತಿದ್ದಾರೆ. ಸಿಮ್ ಅಲ್ಲ, ಲೈವ್ ಸಪೋರ್ಟ್ ಅಂತ ಸುದೀಪಣ್ಣ. ಓಕೆ ಅಂತ ಸುವರ್ಣ ಎಸ್ ಹೇಳ್ತಿದ್ದಾರೆ. ಹಾಗೆ ಎಲ್ಲರೂ ಲೈಕ್ ಕೊಡಿ, ಕಮೆಂಟ್ ಹಾಕಿ. ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಬೇರೆ ಆನ್ಸರ್ ಕೊಟ್ಟಿದ್ದಾರೆ, ಒಮ್ಮೆ ನೋಡ್ಕೊಂಡು ಬನ್ನಿ ಆಯಿತಾ. ಅಲ್ಲಿದೆ ಆನ್ಸರ್, ಸಿಗುತ್ತಾ ಗೊತ್ತಿಲ್ಲ. ಸೊಸೆಯ ಪದಾರ್ ಗುತ್ತರ ಕೊರ್ನಾ ಅಂದಂದು ಕೊರೊಂದಲ್ಲೇ ಆನ್ಸರ್. ದಾದ ಬುಧರು ಸೊಸೆನಾ? ಅವಳು ಉನ್ನತೆ ಕಣ ಆನ್ಸರ್ ಕೊಡ್ತೀರ ಸುದೀಪಣ್ಣ. ರೀಚಾರ್ಜ್ ಓ ಗೈಸ್ ಬನ್ನಿ ಮಾತಾಡಿ. ಕಣ್ಣನೆ ಕಣ್ಣನೆ ಬ್ಯಾಟ್ರಿ ಏನು ಬಿಡಿದ್ವಿ ಚಾರ್ಜರ್. ಸ್ಮೈಲಿ ಅವರಿಂದ ನಿಮ್ಮ ಕಡೆಯಿಂದ ನಮಗೊಂದು ಅಡುಗೆ ಮಾಡಲಿಕ್ಕೆ ಗ್ಯಾಸ್ ಸಿಲಿಂಡರ್ ಸಿಗಬಹುದು. ಸಪೋರ್ಟು ಥ್ಯಾಂಕ್ ಯು ಸುದೀಪಣ್ಣ. ಅಲ್ಲೇ ಗ್ಯಾಸ್ ಸಿಲಿಂಡರ್ ಬೋರ್ಡ್ಗೆ ಕೊರಲೆ ಸುದೀಪಣ್ಣ ಕಡಪುಡ್ಲೆ ಕಳಿಸ್ತಾರೆ ಆಯಿತಾ. ಇರಿ, ಸುದೀಪಣ್ಣ ತಲೆ ಮೇಲೆ ಕೈ ಹೊತ್ತು ಶಾಕ್ ಆಯ್ತು ಅವರಿಗೆ. ಸೂಪರ್ ಸಪೋರ್ಟು ಥ್ಯಾಂಕ್ ಯು ಸುದೀಪಣ್ಣ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ. ಸಿಲಿಂಡರ್ ಏರಿಗಲ್ಲ ಅವಳು ಸ್ಮೈಲಿ ಉಳ್ಳರತ್ತೆ ಅರೆಗೆ ಅರೆ ಸಿಲಿಂಡರ್ ಬೋರ್ಡ್ಗೆ ಕೊರಲೆ. ಸಿಲಿಂಡರ್ ಚಿಕ್ಕ ಜಿತ್ತ ಕನಕ್ಕೊನಟ್ಟು
ಸಿಲಿಂಡರ್ ನನ್ನ 50 ದಿನಕ್ಕೂ ಹೊರ ಬರ್ಪಿನ್ಗೆ ಅಂದ. ಓಹೋ, ಸಿಮ್ ಅಂತ ಹೇಳ್ತಿದ್ದಾರೆ ಸುಭಾಷ್ ಅವರು. ಸಿಮ್ ಅಲ್ಲ ಸುಭಾಷ್ ಅವರು. ಊಟ ಆಯ್ತಾ? ಹಾಗೆ ಲೈಕ್ ಕೊಡಿ. ಹಾಯ್ ಹೇಳ್ತಿದ್ದೀರಾ? ಹಾಯ್ ಹಾಯ್. 45+10 ಬುಕ್ ಮಲ್ತು 10 ದಿನ ಆಯ್ ಬುಕ್ಕ ಅಂದ. ಓಹೋ ಅಂದ. ನನ್ನ ಬಾರಿ ಬಂಗುಂಡು. ಕಣ್ಣ ಚಾಪರ್ಕ ಓಕೆ ಸುದೀಪಣ್ಣ ಪತಾಂದ್ರೆ ಕಣ್ಣ ಚಾ ಬಲೆ ಬಲೆ ಮುದ್ದು ಸಿಸ್ ಕಣ್ಣ ಚಾಪರ್ಕ ಅಂತ ಸುದೀಪಣ್ಣ. ಥ್ಯಾಂಕ್ ಯು ಸುದೀಪಣ್ಣ. ಸೂಪರ್ ಸಪೋರ್ಟು. ಸುದೀಪಣ್ಣ ಥ್ಯಾಂಕ್ ಯು. ಸುಮತಿ ಪೂಜಾರಿ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ? ಸೂಪರ್ ಅಂತ ಹೇಳ್ತಿದ್ದಾರೆ ಸುದೀಪಣ್ಣ. ಲೈಕ್ ಕೊಡಿದವ್ರು ಲೈಕ್ ಕೊಡಿ, ಕಮೆಂಟ್ ಹಾಕಿ. ಚಹಾ ಪರ್ದು ಬರ್ಪೈತೆ. ಓಕೆ ಸುದೀಪಣ್ಣ ಪೋದ್ವಲ್ಲ. ಓಕೆ ಅಂತ ಹೇಳ್ತಿದ್ದಾರೆ ಸುದೀಪಣ್ಣ. ಕೈಸಿ ಹೋಟು ಅಂತ ಹೇಳ್ತಿದ್ದಾರೆ ವಿಶ್ವಾಸ್ ಅವರು. ಹಾಯ್ ಹಾಯ್, ಹೇಗಿದ್ದೀರಾ? ಹಿಂದಿಯಾ? ಹಿಂದಿ ಬರಲ್ಲ ಆಯ್ತಾ? ಕನ್ನಡ ಗೊತ್ತುಂಟಾ ನಿಮಗೆ? ಹಾಗೆ ಲೈಕ್ ಕೊಡಿ.
मुझे नहीं आता कन्नड़ा. हमें हिंदी नहीं आता. ಮೊಬೈಲ್ ಅಂತ ಹೇಳ್ತಿದ್ದಾರೆ ಆನಂದ್ ಅವರು. ಮೊಬೈಲ್ ಅಲ್ಲ, ಮೊಬೈಲ್ ಉಂಟು ನೋಡಿ ಅಲ್ಲಿ. ಹಾಗೆ ಲೈಕ್ ಕೊಡಿ ಆಯಿತಾ. ಮೇರಿ ವೈಫ್ ಕನ್ನಡ ಹೈಪರ್ ಯೂಸ್ ಟೈಪ್ ನೈ ಆತಾಕ. ಅಯ್ಯೋ ದೇವ, ಏನು ಮಾಡಲಿ. ನಿಮ್ಮ ಮುಖ ಕಾಣ್ತಾ ಇಲ್ಲ. ಇದು ಫೇಸ್ ಲೈವ್ ಅಲ್ಲ, ನಾನು ಫೇಸ್ ಲೈವ್ ಮಾಡಲ್ಲ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಎಲ್ಲಿಂದ ಮಾತಾಡ್ತಿದ್ದೀರಾ? ನಾವು ಉಡುಪಿ ಕಾರ್ಕಳ. ಆನಂದ್ ಅವರೇ, ನೀವು ಯಾವ ಊರು? ಮಧು ಅವರು ಎಂತ ಮೆಮೊರಿ ಕಾರ್ಡ್ ಸಿಮ್ ಅಂತ ಹೇಳ್ತಿದ್ದಾರೆ. ಅಲ್ಲ ಮಧು ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹಾಗೆ ಕಮೆಂಟ್ ಹಾಕಿ. ಕರೆನ್ಸಿ ಅಂತ ಅಶೋಕ್ ಅವರು ಹೇಳ್ತಿದ್ದಾರೆ. ಕರೆನ್ಸಿ ಅಲ್ಲ, ಕರೆನ್ಸಿ ಕರೆಕ್ಟ್, ಸಾರಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ನಾನು ಕಾಸರಗೋಡು. ಹೌದಾ, ಓಕೆ. ಟೀ ಆಯ್ತಾ ನಿಮ್ಮದು? ಕಾಸರಗೋಡಿಂದ ಲೈವ್ ನೋಡ್ತಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಶ್ರೀಮಂತ್ ಅವರೇ, ಹಾಯ್ ಹಾಯ್. ಹೆಲೋ ಅಕ್ಕಾಜಿ, ಹಾಯ್. ಹೇಗಿದ್ದೀರಾ? ಲೈಕ್ ಡನ್, ಥ್ಯಾಂಕ್ ಯು. ಟೀ ಕುಡಿದ್ರಾ ಶ್ರೀಮಂತ್ ಅವರೇ? ಟೀ ಆಯಿತಾ? ಟೀಗೆ ಎಂತೆತ್ತು ತಿಂಡಿ? ಮಧ್ಯಾಹ್ನ ಊಟ ಮಾಡಿದ್ರಾ? ಊಟಕ್ಕೆ ಎಂತ ಸ್ಪೆಷಲ್? ಟೀ ಆಯಿತು. ಹೌದಾ, ಎಂತೆತ್ತು ಟೀಗೆ? ಸಿಮ್ ಅಂದ್ಕೊಳ್ಳಿ. ಅಲ್ಲ, ಸಿಮ್ ಅಲ್ಲ. ಹಾಗೆ ಲೈಕ್ ಕೊಡಿ ಆಯ್ತಾ ಎಲ್ರು. ಟೀ ಆಯ್ತಾ ನಿಮ್ದೆಲ್ರದ್ದು? ಎಂತೆತ್ತು ಟೀಗೆ ತಿಂಡಿ? ಟೀ ತಿಂಡಿ ಆಯಿತು. ಹೌದಾ, ಓಕೆ. ನಿಮ್ಮೂರಲ್ಲಿ ಮಳೆ ಉಂಟಾ? ಈ ಕಡೆ ಮಳೆ ಇಲ್ಲ, ಕಡಿಮೆ ಆಯಿತು. ನಿನ್ನೆ ಇತ್ತು ಬೆಳಗ್ಗೆ, ಇವತ್ತಿಲ್ಲ.
ನೇಮ್ ಭಾಗ್ಯಶ್ರೀ ಅಂತ. ಆನಂದ್ ಅವರೇ. ಹಾಯ್ ಭಾಗ್ಯಶ್ರೀ, ನೈಸ್ ನೇಮ್. ಥ್ಯಾಂಕ್ ಯು ಆನಂದ್ ಅವರೇ. ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಓ ಗೈಸ್, ಬನ್ನಿ ಕಮೆಂಟ್ ಹಾಕಿ. ಪುರುಷೋತ್ತಮ್ ಹಾಯ್ ಹಾಯ್. ಸಿಂಹ ಅಂತ ಹೇಳ್ತಿದ್ದಾರೆ. ಸಿಮ್ಮಲ್ಲ. ಹೇಗಿದ್ದೀರಾ? ಟೀ ಆಯಿತಾ? ಉಡುಪಿ ಅಂತ ಕೆಲಸ ಮಾಡುತ್ತೀರಿ? ನಾನಿಲ್ಲೇ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೇನೆ. ಈಗ ಸ್ವಲ್ಪ ಫ್ರೀ ಇತ್ತು. ಮ್ಯಾರೇಜ್ ಆಗಿದೆಯಾ ಹೇಳ್ತೀರಾ? ಇಲ್ಲ ಇಲ್ಲ. ಎಂತಾದರೂ ಕೆಲಸ ಇದೆಯಾ? ಎಲ್ಲಿ? ಯಾರಿಗೆ? ನಂಗ? ಸೂಪರ್, ಥ್ಯಾಂಕ್ ಯು ಕೃಷ್ಣನ್. ಸೂಪರ್, ಥ್ಯಾಂಕ್ ಯು. ನಿಮ್ಮ ಫೋನ್ ನಂಬರ್ ಕೊಡಬಹುದೇ? ಫೋನ್ ನಂಬರ್ ಎಲ್ಲ ಕೊಡಲ್ಲ. ಗೋವಿಂದ ಅಯ್ಯ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯಿತಾ?
ಚಾನಲ್ ಇದ್ದರೆ ಹೇಳಿ ಆಯಿತಾ. ರೋಹನ್ ಹಾಯ್. ಟೀ ಆಯಿತಾ ರೋಹನ್? ಹಾಯ್ ಅಕ್ಕ ಅಂತ ಹೇಳ್ತಿದ್ದಾರೆ. ಹಾಯ್ ಹಾಯ್. ಟೀ ಆಯಿತಾ ರೋಹನ್? ಒಟ್ಟಾರೆ ಬ್ಲೂ ಕೊಡು ಚೋಕು. ಇಲ್ಲಕ್ಕ. ಹೌದಾ, ಓಕೆ ರೋಹನ್. ಮತ್ತೆ ಎಂತ ಸ್ಪೆಷಲ್ ಮಧ್ಯಾಹ್ನ ಊಟಕ್ಕೆ? ಮಂಜುನಾಥ್ ಅವರೇ ಹಾಯ್ ಹಾಯ್. ಇನ್ಕಮಿಂಗ್ ಕಾಲ್. ಅಲ್ಲ, ಹಾಗೆ ಲೈಕ್ ಕೊಡಿ. ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಮಂಜುನಾಥ್ ಅವರು. ಕರೆನ್ಸಿ ಕರೆಕ್ಟ್ ಕುಮಾರ್ ಅವರು. ಇವತ್ತು ಅನ್ನ ಸಾರು ಮೀನು. ಹೌದಾ, ಏನ ನಂಬರ್ ಕೇಂದು ಮಾಯಾ. ಹಾಂ, ಎಂತ ಮೆಸೇಜ್ ಡಿಲೀಟ್ ಮಾಡಿದ್ರಿ? ಕನ್ನಡದ ಕಲಾವಿದವರು. ಊಟ ಆಯ್ತಾ? ಊಟ ಆಗಿದೆ ಮಂಜುನಾಥ್ ಅವರೇ, ನಿಮ್ದಾಯ್ತಾ? ಕೃಷ್ಣ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಸೊಸೆ ಹೆಸರು ಸಿಂಹ ಅಂತ. ಸಿಂಹ ಅಲ್ಲ, ಕನ್ನಡದ ಕಲಾವಿದವರೇ. ಹಾಗೆ ಲೈಕ್ ಕೊಡಿ. ಆಯಿತು ಅಂತ ಹೇಳ್ತಿದ್ದಾರೆ. ಹೌದಾ, ಎಂತಿತ್ತು ಸ್ಪೆಷಲ್ ಊಟಕ್ಕೆ? ಕೃಷ್ಣ ಬ್ರೋ ಲೈವ್ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೌದಲ್ವ ರವೀಂದ್ರಣ್ಣ, ಲೈವ್ ಸೂಪರ್ ಇತ್ತಲ್ವ?
ಥ್ಯಾಂಕ್ ಯು. ಆಯಿತು ಅಂತ ಹೇಳ್ತಿದ್ದಾರೆ. ಕೃಷ್ಣ ಬ್ರೋ ಲೈವ್ ಸೂಪರ್ ಅಂತ ರವೀಂದ್ರಣ್ಣ. ಮೊಬೈಲ್ ಸ್ಕ್ರೀನ್ ಅಥವಾ ಕರೆನ್ಸಿ ಕರೆಕ್ಟ್ ಕಲಾವಿದವರೇ. ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಚನ್ನ ಬಸವರಾಜ್ ಅವರು ರೀಚಾರ್ಜ್ ಅಂತ ಹೇಳ್ತಿದ್ದಾರೆ. ಹೌದೌದು ಹಾಂ ಅಂತ ರವೀಂದ್ರಣ್ಣ. ನೆಟ್ವರ್ಕ್ ಅಲ್ಲ ಚನ್ನ ಬಸವರಾಜ್ ಅವರೇ. ಚಪಾತಿ ಎಣ್ಣೆಗಾಯಿ ಪಲ್ಯ. ಹೌದಾ ಮಂಜುನಾಥ್ ಅವರೇ. ಹನುಮಂತ್ ಅವರೇ ಹಾಯ್ ಹಾಯ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಸಿಮ್ ಅಂತ ಹೇಳ್ತಿದ್ದಾರೆ ಶ್ರೀ ಜಗದೀಶ್ ಅವರು. ಇಲ್ಲ ಸಿಮ್ ಅಲ್ಲ, ಸಿರಿ ಜಗದೀಶ. ಓಕೆ, ಹಾಗೆ ಲೈಕ್ ಕೊಡಿ ಆಯಿತಾ. ಲೈಕ್ ಕೊಡೋದವರು ಯಾರಿದ್ದೀರಾ ಕಮೆಂಟ್ ಹಾಕಿ. ಕರೆನ್ಸಿ ಕರೆಕ್ಟ್ ಸಿರಿ ಜಗದೀಶ್ ಅವರೇ. ಟೀ ಕುಡಿದ್ರಾ? ಟೀ ಕುಡಿದಿಲ್ವಾ? ಎಂತಿತ್ತು ಮಧ್ಯಾಹ್ನ ಊಟಕ್ಕೆ ಸ್ಪೆಷಲ್? ಜೋಳದ ರೊಟ್ಟಿ, ಪಲ್ಯ, ಅನ್ನ ಸಾಂಬಾರ್, ಮೆಂತ್ಯ ಚಟ್ನಿ. ಓ ಸೂಪರ್. ನೀವು ಯಾವ ಊರು ಸಿರಿ ಜಗದೀಶ್ ಅವರೇ? ದಾವಣಗೆರೆ ಹತ್ರ ನಮ್ಮೂರು. ಅದೇ ಗೊತ್ತಾಯ್ತು, ಜೋಳದ ರೊಟ್ಟಿ ಪಲ್ಯ ಹೇಳಿದ್ರಲ್ಲ, ಆ ಕಡೆಯಲ್ಲಿ ಜಾಸ್ತಿ ಅಲ್ಲ ಜೋಳದ ರೊಟ್ಟಿ. ಸ್ನೇಹಜೀವಿ ಹಾಯ್ ಹಾಯ್. ಸೊಸೆ ಹೆಸರು ಚಾರ್ಜರ್ ಅಲ್ಲ. ಟೀ ಆಯ್ತಾ ಸ್ನೇಹಜೀವಿ ಅವರೇ? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ನಿಮ್ಮೂರು ಯಾವ ಊರು? ನಂದು ಕಾರ್ಕಳ, ಉಡುಪಿ. ಕಾರ್ಕಳ. ಸಿಮ್ ಏನ್ರಿ ಮತ್ತ? ಸಿಮ್ ಅಲ್ಲ, ಆನ್ಸರ್ ಬೇರೆನೇ ಇದೆ ಸ್ನೇಹಜೀವಿ ಅವರು.
ಜಟಿಲ ಕಣ್ಣು ಬನ್ನಿ ಗೈಸ್, ಕಮೆಂಟ್ ಹಾಕಿ. ಉಮೇಶ್ ಅಣ್ಣ ಹಾಯ್ ಹಾಯ್. ಎಂಚಲ್ಲರ ಉಮೇಶ್ ಅಣ್ಣ ಚಾಂಡೆ 31 ಲೈಕ್. ಥ್ಯಾಂಕ್ ಯು ಉಮೇಶ್ ಅಣ್ಣ. ಶಿಲ್ಪಾ ಶೆಟ್ಟಿ ಅವರು ಸಿಂಹ ಅಂತ ಹೇಳ್ತಿದ್ದಾರೆ. ಸಿಂಹನ ಎಲ್ಲಿಂಟು ಸಿಂಹ? ಸಿಂಹ ಓಕೆ, ಸಿಂಹ ಅಲ್ಲ ಶಿಲ್ಪ ಅವರೇ. ಟೀ ಆಯ್ತಾ ನಿಮ್ಮದು? ವೆಂಕಟೇಶ್ ಸೊಸೆ ಹೆಸರು ಸಿಮ್ ಕಾರ್ಡ್ ಅಲ್ಲ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ.
ಮಂಜುಳಾ ಸಿಸ್ ಹಾಯ್ 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 ಅಂತ ಹೇಳ್ತಿದ್ದಾರೆ ವೆಂಕಟೇಶ್ ಅವರು. ಗುಡ್ ಆಫ್ಟರ್ನೂನ್ ಸಿಸ್. ಊಟ ಆಗಿದೆ, ನಿಮ್ದಾಯ್ತಾ? ಟೀ ಕುಡಿದ್ರಾ? ಏನು ಊಟ? ಬೆಂಡೆಕಾಯಿ ಪಲ್ಯ. ಸೂಪರ್ ಲೈವ್, ಥ್ಯಾಂಕ್ ಯು. ನಿಮ್ದು ದುಡ್ಡು ಕೊಟ್ಟೆ ಆಯ್ತಾ? ಸೂಪರ್ ಲೈವ್, ಥ್ಯಾಂಕ್ ಯು ಸಿಸ್. ಸಪೋರ್ಟು. ಟೀ ಆಯ್ತಾ ಸಿಸ್ ನಿಮ್ಮದು? ಲೈಕ್ ಡನ್, ಥ್ಯಾಂಕ್ ಯು ಸಿಸ್. ರಾಗಿ ಮುದ್ದೆ ಬಸ್ಸಾರು ಅನ್ನ ಸಿಸ್ಟರ್, ಹೌದಾ? ಹಾಗೆ ಒಂದು ಲೈಕ್ ಕೊಡಿ ವೆಂಕಟೇಶ್ ಅವರೇ. ಎಲ್ಲಿಂದ ಲೈವ್ ನೋಡ್ತಿದ್ದೀರಾ? ಕಾಫಿ ಆಯಿತು, ಹೌದಾ? ಸೂಪರ್, ಥ್ಯಾಂಕ್ ಯು ಸಿಸ್. ನೀವು ಬನ್ನಿ ರಾತ್ರಿ 9 ಗಂಟೆಗೆ ಲೈವ್. ಓಕೆ ಸಿಸ್, ಬರ್ತೇನೆ ಆಯಿತಾ? ದಿಶಾ ಪೂಜಾರಿ ಅವರು ಹಾಯ್ ಹಾಯ್, ಹೇಗಿದ್ದೀರಾ ದಿಶಾ ಅವರೇ? ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಹೈಪ್ ಕೊಡಿ. ಓಕೆ ಸಿಸ್, ಮತ್ತೆ ನೋಡ್ತೇನೆ ಆಯಿತಾ? ಸೂಪರ್ ಸಪೋರ್ಟು, ಥ್ಯಾಂಕ್ ಯು ಸಿಸ್. ಲೈಕ್ ಡನ್, ಥ್ಯಾಂಕ್ ಯು. ಬಾಯ್ ಬಾಯ್ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್, ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಅಕ್ಕೋ ಆನ್ಸರ್ ಏನು ರಾಘವೇಂದ್ರ ಅವರು? ರೀಚಾರ್ಜ್ ರಾಘವೇಂದ್ರ ಅವರೇ. ಆನ್ಸರ್ ಟೀ ಆಯಿತಾ ನಿಮ್ಮದು? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹೌದು ಅಂತ ನಗ್ತಿದ್ದಾರೆ ರಾಘವೇಂದ್ರ ಅವರು. ಎಂತ ನಗುದು? ಮಂಜಪ್ಪ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? 38 ನಮ್ಮದೇ, ಥ್ಯಾಂಕ್ ಯು ರಾಘವೇಂದ್ರ ಅವರೇ. ಹಾಗೆ ಚಾನಲ್ ಸಬ್ ಮಾಡ್ಕೊಳ್ಳಿ ಅಲ್ಲಿ ಆಯಿತಾ? ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ. ಎಲ್ಲಿಂದ ಲೈವ್ ನೋಡ್ತಿದ್ದೀರಾ? ಯಾರದು ಕ್ಯೂಟ್ ಬೇಬಿ? ಯಾರು ಕ್ಯೂಟ್ ಬೇಬಿ? ಯಾರಿದ್ದಾರೆ ಕ್ಯೂಟ್ ಬೇಬಿ? ಹಾಂ, ನಮ್ಮ ಹುಡುಗಿನ? ಯಾರದು ನಿಮ್ಮ ಹುಡುಗಿ? ಯಾರು? ಡಿ ಪಿಯಾ? ಡಿ ಪಿ ಅದು ಗೊಂಬೆ. ಗೊಂಬೆ ಚಂದ ಉಂಟಲ್ಲ ಅದು ಗೊಂಬೆ? ನನಗಂತೂ ತುಂಬ ಇಷ್ಟ ಆಯಿತು ಅದು, ಅದಕ್ಕೆ ಹಾಕಿದ್ದೇನೆ. ಕೆಲವು ಸರಿ ಅದನ್ನು ತೆಗೆದಿದ್ದೇನೆ. ಮದುವೆ ಆಗಿದ್ದೇನಾ? ಇಲ್ಲ ಇಲ್ಲ, ಇನ್ನಾಗಬೇಕಷ್ಟೆ. ನವೀನ್ ಅಣ್ಣ ಹಾಯ್ ಹಾಯ್ ಮುದ್ದು ಸಿಸ್, ಲೈಕ್ ಡನ್, ಥ್ಯಾಂಕ್ ಯು ನವೀನ್ ಅಣ್ಣ. ಎಂಚಲ್ಲರು ಚಾ ಪರಿಹಾರ. ಬಸವರಾಜ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಹಾಗೆ ಲೈಕ್ ಕೊಡಿ. ಓ ಚಾನ್ಸ್ ಉಂಟು ನಮಗೆ ನಿಮ್ಮ ಮಂಡೆ. ಎಂತ ಚಾನ್ಸ್ ಉಂಟು? ಇಜ್ಜಿ ನನಾವುಡು ಇತ್ತೆ ಮೂಜಿ ಅಂದ. ಓಕೆ ಓಕೆ. ಸೊಸೆ ಹೆಸರು ಮಿಸ್ ಕಾಲ್ ಅಲ್ಲ ಶಿಲ್ಪ ಅವರೇ. ವಾಸ್ತವ್ ಬ್ರದರ್ ಹಾಯ್ ಹಾಯ್.
ಮುದ್ದು ಸೊಸೆ ಭಾಗ್ಯಲಕ್ಷ್ಮಿ, ಶ್ರೀಗಂಧದ ಗುಡಿ ಈ 3 ಸೀರಿಯಲ್ ನೇಮ್ ಕಲೆಕ್ಷನ್ ಮಾಡಿ ಚಾನಲ್ ಮಾಡಿರೋ ಏಕೈಕ ವ್ಯಕ್ತಿ ಅಂದರೆ ಅದು ಮುದ್ದು ಸಿಸ್ಟರ್. ಹೌದಾ? ರಂಜಿತಣ್ಣ ಹಾಯ್ ಹಾಯ್ ಎಂಚಲ್ಲರ್ ಚಾಂಡೆ ಬ್ಲೂಟೂತ್ ಪನಂದುಲ್ಲೇರ್ ಬ್ಲೂಟೂತ್ ಅತ್ತು ಬ್ಲೂಟೂತ್ ಅಲ್ಲ ರಂಜಿತಣ್ಣ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ. ವಾಸ್ತವ್ ಬ್ರದರ್ ಟೀ ಕುಡಿದ್ರಾ? ಲೈಕ್ ಕೊಟ್ಟು ಥ್ಯಾಂಕ್ ಯು ವಾಸ್ತವ್ ಬ್ರದರ್. ಟೀ ಆಯ್ತಾ ನಿಮ್ಮದು? ರಂಜಿತಣ್ಣ ಚಾ ಪರಿಹಾರ ಕಾಂಟ್ರ್ ಹತ್ತು ರಂಜಿತಣ್ಣ ಅವಲ ಹತ್ತು. ಇಜ್ಜಿ ಚಾ ಪಡ್ತಜ್ಜಿ. ಓಕೆ ರಂಜಿತಣ್ಣ. ಹೆಡ್ಫೋನು ಅಲ್ಲ, ಎಂತ ನೀವು ಹೆಡ್ಫೋನು ಬೇರೆ ಎಂತ ಗೊತ್ತಿಲ್ವಾ ನೀವು? ಅದಕ್ಕೆ ಹೊಟ್ಟೆಗೆ ಹಾಕೋದಿಲ್ವಾ ನೀವು ಮೊಬೈಲ್ಗೆ? ರಂಜಿತಣ್ಣ ಹೊಟ್ಟೆಗೆ ಹಾಕಿ, ಆಗ ಗೊತ್ತಾಗುತ್ತೆ. ನಿಮ್ಮ ಹೊಟ್ಟೆಗಲ್ಲ, ಮೊಬೈಲ್ ಹೊಟ್ಟೆಗೆ. ರೀಚಾರ್ಜ್ ಕರೆಕ್ಟ್. ರಡ್ನೇ ರೌಂಡು ಅನಸ್ ಮಲ್ತೊಂದುಲ್ಲೆ ಅಂದ ವಾಸ್ತವ್ ಬ್ರದರ್ ಇರ್ ಸೂಪರ್. ಹೌದಾನೆ ರಡ್ನೇ ಸರಿ ತಗೋಣ ಸೀರ್ನ. ಎಲ್ಲಿ ಇರುವುದು ಇವಾಗ ಸಿಸ್? ನಾನು ಡ್ಯೂಟಿಯಲ್ಲಿದ್ದೇನೆ ರಂಜಿತಣ್ಣ. ಇವತ್ತು ನಾನು ಹೇಳುವಾಗ ಎಷ್ಟು ಗಂಟೆ ಆಗಿದೆ? ಇವತ್ತು ಹೇಳುವಾಗ ಲೇಟ್ ಆಗಿದೆ. ರಾತ್ರಿ ಇಡೀ ನಿದ್ದೆ ಇರಲಿಲ್ಲ. ರಜೆ ಇಲ್ಲಡೆಲ್ಲೆ ಅಂದ. ಓಕೆ ಸೋಮು ಅವರೇ ಹಾಯ್ ಹಾಯ್. ಅಡಾಪ್ಟರ್ ಅಂತ ಹೇಳ್ತಿದ್ದಾರೆ ಅಲ್ಲ. ಸೋಮು ಅವರೇ ಟೀ ಕುಡಿದ್ರಾ? ರೀಚಾರ್ಜ್ ಕರೆಕ್ಟ್ ಆನ್ಸರ್. ಯಾರಿದು ಕೊಟ್ಟದ್ದು? ರಂಜಿತ್. ಅದಕ್ಕಿಂತ ಮುಂಚೆ ಎಲ್ಲರೂ ಕೊಟ್ಟಿದ್ದಾರೆ ಆನ್ಸರ್. ಎಲ್ಲ ಡ್ಯೂಟಿ ಅಂದೆ ವಾಸ್ತವ್ ಬ್ರದರ್. ಬಕ್ಕ ವಿಶೇಷ ಇವಾಗ ಊಟ ಆಯಿತು. ಹೌದಾ? ಏನು ಲೇಟ್ ಊಟ? ಗಂಟೆ 4:15 ಆಯಿತು. ಮಧ್ಯಾಹ್ನದ ಊಟ ಸಂಜೆ ಊಟ ಮಾಡ್ದ ನೀವು? ಮ್ಯಾಂಗ್ಳೂರು. ಓ ನೀವು ಮಂಗಳೂರಿನವರ? ನಿಮಗೆ ತುಳು ಬರುತ್ತಲ್ವ ಹಾಗಾದರೆ? ಸೋಮು ಅವರೇ ತುಳು ಭಾಷೆ ಮಾತಾಡ್ತೀರಾ? ನಾನು ಮಂಗಳೂರು ಅಲ್ಲ, ಉಡುಪಿ ಕಾರ್ಕಳ. ನೀವು ಮಂಗಳೂರಾ ಅಂತ ಕೇಳಿದ್ದ. ಓಕೆ ಹಾಂ ಅಂತ ಹೇಳ್ತಿದ್ದಾರೆ. ನೀವು ಯಾವ ಊರು? ವಣಸ್ಸ ಆಂಡ ತುಳು ಬರ್ಪುಂಡ. ಓಕೆ ವಣಸ್ಸ ಆತುಂಡು ಈರ್ನಾಡು ವಣಸ್ಸು ಅಂಚೆನ್ ಲೈಕ್ ಕೊಡ್ತದೆ. ಲೈಕ್ ಕೊರ್ಲಿ. ಹುಬ್ಬಳ್ಳಿ. ಹಾಂ ಹುಬ್ಬಳ್ಳಿಯವರಿಗೆ ಹೇಗೆ ತುಳು ಬರೋಕ್ಕೆ ಆಗುತ್ತೆ? ಓಕೆ ಅಂತ ಹೇಳ್ತಿದ್ದಾರೆ. ರಂಜಿತಣ್ಣ ಉಲ್ಲಾರ ವಾಸ್ತವ್ ಬ್ರದರ್. ಲೈಕ್ ಕೊಡಿ ಗೈಸ್, ಕಮೆಂಟ್ ಹಾಕಿ. ಲಲಿತ್ ಅವರು ಎಂತ? ಹಾಯ್ ಲಲಿತ್ ಅವರೇ, ಹೇಗಿದ್ದೀರಾ? ಲೈಕ್ ಕೊಡಿ. ಸೋಮು ಹಾಯ್ ರೀ ಅಂತ ಹೇಳ್ತಿದ್ದಾರೆ. ನೋಡಿ ಸೋಮು ಅವರೇ, ನಿಮಗೆ ಹಾಯ್ ಅಂತ ಹೇಳ್ತಿದ್ದಾರೆ ಲಲಿತಾ ಅವರು. ಲೈಕ್ ಕೊಡಿ ಗೈಸ್. ಎಷ್ಟು ಲೈಕ್ ಆಗಬೇಕು? ಎಷ್ಟು ಕೂಡ ಕೊಡ್ಬೋದು ಸೋಮು ಅವರು? ಅಂಚೆ ಸೈಡ್ ಉಡುಪಿ ಹೋಟೆಲ್ ಪೂರ ಉಂಡು. ಅಂಚ ಒಂಜಿ ಪಾತ್ರ ಬರ್ಕೊಂಡು ಅಂದೆ ರಂಜಿತಣ್ಣ. ಓಕೆ ಹಾಯ್ ಅಂತ ಹೇಳ್ತಿದ್ದಾರೆ ಸೋಮು ಅವರು.
ಲಲಿತಾ ಅವರೇ ನೋಡಿ ನಿಮಗೆ ಹಾಯ್ ಹೇಳ್ತಿದ್ದಾರೆ. ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಯಾವ ಊರು ನಿನ್ನದು? ಯಾರ್ದು? ನಂದು ಕಾರ್ಕಳ. ನಿಮ್ಮದು ಯಾವ ಊರು ಲಲಿತಾ ಅವರೇ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ. ತುಳುವಲ್ಲಿ ಎಂಚ ಉಲ್ಲರ್ ಸೌಖ್ಯ ಉಲ್ಲೆ. ತುಳುವಲ್ಲಿ ಸೌಖ್ಯ ಉಲ್ಲೆ. ನಾನು ಚೆನ್ನಾಗಿದ್ದೀವಿ ರೀ. ಚೆನ್ನಾಗಿದ್ದೀವಿ. ಹೌದಾ? ಅವರಿಗೆ ಹೇಳಿದ್ದ ಸೋಮು ಅವರಿಗೆ. ನಾನು ಕಲಿಬೇಕು ತುಳು, ಸ್ವಲ್ಪ ಮಾತ್ರ ಬರೋದು. ಹೌದಾ? ಕಲೀರಿ ಕಲೀರಿ. ನೀವು ಕಲಿಸ್ತೀರಾ? ನನ್ನ ಲೈವ್ಗೆ ಬಂದರೆ ಕಳಿಸ್ತೇನೆ ಆಯಿತಾ. ಲಲಿತಾ ಅವರು ಎಲ್ಲಿಂದ ಅಂತ ಕೇಳ್ತಿದ್ದಾರೆ. ಅವರಿಗೆ ನಿಮ್ಮ ಪರಿಚಯ ಉಂಟು, ನಿಮಗೆ ಅವರ ಪರಿಚಯ ಇಲ್ವಾ ಸೋಮು ಅವರೇ? ಹುಬ್ಬಳ್ಳಿ ಹೋಗಿದ್ದೀರಾ? ಇಲ್ಲ ಸೋಮು ಅವರೇ. ನನಗೆ ಅವರ ಪರಿಚಯ ಇಲ್ಲ. ಅವರೇ ನಿಮಗೆ ಹಾಯ್ ಹೇಳಿದ್ದಲ್ಲ, ಹಾಗಾದರೆ ಅವರಿಗೆ ನಿಮ್ಮ ಪರಿಚಯ ಉಂಟಾ ಅಂತ ಅಲ್ವಾ ಲಲಿತಾ ಅವರೇ? ವಿಜೇತಾ ಅವರೇ ಹಾಯ್ ಹಾಯ್. ಹೇಗಿದ್ದೀರಾ ವಿಜೇತಾ ಅವರೇ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಇವಾಗ ಪರಿಚಯ ಮಾಡಿಕೊಳ್ಳೋದು? ಹೌದಾ ಸೋಮು ಅವರೇ? ಹೊಲಸು ಮಾತಾಡಬಾರ್ದು. ಎಂತಾಯಿತು? ಯಾರು ಲಲಿತಾ ಅವರೇ? ಏನಿತ್ತು? ಲೈಕ್ ಡನ್ ಆಯಿತಾ? ಥ್ಯಾಂಕ್ ಯು ಸೋಮು ಅವರೇ. ಯಾರು ಮಾತಾಡಿದ್ದು ಅಂತ ಸೋಮು ಅವರು ಕೇಳ್ತಾ ಇದ್ದಾರೆ. ಓಕೆ ಬಾಯ್ ಅಂತ ಹೇಳ್ತಿದ್ದಾರೆ. ಬಾಯ್ ಬಾಯ್ ಸೋಮು ಅವರೇ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ.
ಓಕೆ. ಕ್ರಿಯೇಟರ್ ಕರೆಂಟ್ ಅಂತ ಹೇಳ್ತಿದ್ದಾರೆ. ಅಲ್ಲ ಕ್ರಿಯೇಟರ್ ಅವರೇ, ಕರೆಂಟ್ ಅಲ್ಲ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಸಿ ಪಿನ್ ಕೇಬಲ್ ಅಲ್ಲ ಕ್ರಿಯೇಟರ್ ಅವರು. ಟೀ ಆಯ್ತಾ ಕ್ರಿಯೇಟರ್ ಅವ್ರದ್ದು? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಅಂತ. ಇಲ್ಲ ರೀ, ಹೌದಾ, ಓಕೆ. ಲೈಕ್ ಕೊಡಿ, ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ ಮಾಡಿಕೊಡಿ. ಥ್ಯಾಂಕ್ ಯು ಲೈಕ್ ಕೊಟ್ಟದ್ದಕ್ಕೆ. ಮೊಬೈಲ್ ಕವರ್ ಅಲ್ಲ. ಇದ್ದೀರಾ ಕ್ರಿಯೇಟರ್ ಅವರೇ? ಹೋದ್ರಾ?
ನೂರವ್ರೆ ಹಾಯ್, ಹೇಗಿದ್ದೀರಾ? ಬಂದೆ. ಟೀ ಆಯ್ತು ನೂರವ್ರೆ. ಚಂದ್ರಶೇಖರ್ ಅವರೇ ಹಾಯ್ ಹಾಯ್. ಊಟ ಆಯ್ತಾ? ಊಟ ಆಗಿದೆ, ನಿಮ್ದಾಯ್ತಾ? ಊಟಕ್ಕೆ ಎಂತ ಸ್ಪೆಷಲ್? ನಿನ್ನೆ ಯಾಕೆ ಬೇಜಾರಾಗಿತ್ತು? ಏನಿಲ್ಲ ನೂರವ್ರೆ. ಪ್ರಕಾಶ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯಿತು. ಹೌದಾ? ಹೇಗಿದ್ದೀರಾ? ನಾನು ಆರಾಮಿದ್ದೇನೆ, ನೀವು ಹೇಗಿದ್ದೀರಾ ಪ್ರಕಾಶ್ ಅವರೇ? ಹಾಯ್ ನೂರವ್ರೆ ಅಂತ ಹೇಳ್ತಿದ್ದಾರೆ ಪ್ರಕಾಶ್ ಅವರು. ಟೀ ಆಯಿತಾ ನಿಮ್ಮದು? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಪ್ರಕಾಶ್ ಅವರೇ. ಮುದ್ದೋಲಿ ಆರಾಮಾಯ್ತಾ? ಹಾಂ, ಸ್ವಲ್ಪ ಓಕೆ ನೂರವ್ರೆ, ಇನ್ನು ಸ್ವಲ್ಪ ಉಂಟು, ಸರಿ ಆಗುತ್ತೆ. ಪ್ರಕಾಶ್ ಅಣ್ಣ ಹಾಯ್ ಅಂತ 44 ಲೈಕ್. ಥ್ಯಾಂಕ್ ಯು ಪ್ರಕಾಶ್ ಅವರೇ. ಏನಾಗಿದೆ? ಹೆಲ್ತ್ ಪ್ರಾಬ್ಲಮ್ ಇತ್ತು ಪ್ರಕಾಶ್ ಅವರೇ, ಸ್ವಲ್ಪ ಹಾಗೆ. ಬನ್ನಿ ಗೈಸ್, ಕಮೆಂಟ್ ಹಾಕಿ. ಹೌದಾ ಮುದ್ದುಲಿ, ಇನ್ನೂ ಆರಾಮ ಇಲ್ಲ ತಾನೇ? ವಾಯ್ಸ್ ಸ್ವಲ್ಪ ಮೆಲ್ಲಕ್ಕೆ ನೋಡು ಅಂದೆ ನೂರು, ಮೆಲ್ಲಕ್ಕೆ ನೋಡ ಪ್ಲೀಸ್ ಹೇಳಿ. ಅದೇ ಪ್ರಕಾಶ್ ಅವರೇ, ಹೆಲ್ತ್ ಸ್ವಲ್ಪ ಸರಿ ಇರಲಿಲ್ಲ ಹಾಗೆ. ಈಗ ಸ್ವಲ್ಪ ಓಕೆ, ಮುಂದೆ ನೋಡಬೇಕು. ಜ್ವರವಾ? ಜ್ವರ ಅಲ್ಲ, ಬೇರೆ ಏನೋ. ಬೇಗ ಬೇಗ ಕಮೆಂಟ್ ಹಾಕಿ, ಲೈಕ್ ಕೊಡಿ. ಮುದ್ದೋಲಿ, ಇನ್ನೊಮ್ಮೆ ಹಾಸ್ಪಿಟಲ್ಗೆ ಹೋಗಿ ಬನ್ನಿ. ಓಕೆ ನೂರು. ಆರಾಮಿಲ್ಲ ಅಂದರೆ ತುಂಬ ಕಷ್ಟ ತಾನೇ? ಎಲ್ಲನೂ ಕಷ್ಟ ಅಲ್ವಾ ನೂರು? ಆರೋಗ್ಯ ಇಲ್ಲದಿದ್ದರೂ ಕಷ್ಟ, ಆರೋಗ್ಯ ಇದ್ದರೂ ಕಷ್ಟನಲ್ವಾ? ಮುದ್ದೋಲಿ ನಿಜ ಅಂತ ಹೇಳ್ತಿದ್ದಾರೆ, ಬೇಗ ಹುಷಾರಾಗಿ. ಥ್ಯಾಂಕ್ ಯು ಪ್ರಕಾಶ್ ಅವರೇ. ಹೌದು ಮುದ್ದೋಲಿ, ಜೀವನನೇ ತುಂಬ ಕಷ್ಟ.
ಕೆಲವೊಂದೊಂದು ಸರಿ ಉಂಟಲ್ಲ, ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತೇ ಆಗೋದಿಲ್ಲ. ಆರಾಮಾಗುತ್ತೆ ಮುದ್ದುಲಿ, ಟೆನ್ಷನ್ ಮಾಡ್ಕೋಬೇಡಿ. ಓಕೆ ಓಕೆ ನೂರು, ಟೆನ್ಷನ್ ಎಲ್ಲ ಏನಿಲ್ಲ. ಪ್ರಕಾಶ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಸ್ವಾರ್ಥಿಗಳ ಪ್ರಪಂಚ ಹಾಯ್ ಆಟೋ ಅಣ್ಣ ಅಂತ ನೂರವರು. ರವೀಂದ್ರ ಅಣ್ಣ ಬಂದ್ರ? ಪ್ರಕಾಶ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಲೈಕ್ ಕೊಡೋದವರು ಲೈಕ್ ಕೊಡಿ, ಕಮೆಂಟ್ ಹಾಕಿ. ಸೂಪರ್, ಥ್ಯಾಂಕ್ ಯು ರವೀಂದ್ರ ಅಣ್ಣ. ಚಾ ಬರಿಯಾರ ರವೀಂದ್ರ ಅಣ್ಣ? ಪ್ರಕಾಶ್ ಅವರೇ ಟೀ ಆಯ್ತಾ ನಿಮ್ಮದು? ಸತ್ಯ ಯಾವುದು ಸುಳ್ಳು ಯಾವುದೂನಾ? ಹೌದೌದು. ದಾದಾಂಡ್ ದಾಲಜ್ ರವೀಂದ್ರ ಅಣ್ಣ. ಹಾಯ್ ರವೀಂದ್ರ ಅವರೇ ಅಂತ ಪ್ರಕಾಶ್ ಅವರು. ರೀಚಾರ್ಜ್ ಅಂತ ಚೆನ್ನಮ್ಮ ಅವರು ಹೇಳ್ತಿದ್ದಾರೆ. ಹೌದು ಕರೆಕ್ಟ್ ಚೆನ್ನಮ್ಮ ಅವರೇ. ಟೀ ಕುಡಿದ್ರಾ? ಟೀ ಆಗಿಲ್ಲ, ಓಕೆ. ಟೀ ಆಯಿತಾ ನಿಮ್ದು? ಇಲ್ಲ ಇಲ್ಲ, ಟೀ ಇಲ್ಲ.
ಥ್ಯಾಂಕ್ ಯು. ಹರೇ ಕೃಷ್ಣ ಅವರೇ, ಹಾಯ್ ಹಾಯ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ. ನೂರವರೇ ಹೇಳಿ ಹೇಳಿ ಇದ್ದೇನೆ. ಸಿಮ್ ಕಾರ್ಡ್ ಅಲ್ಲ, ಅಲ್ಲ. ಮಲ್ಕೊಂಡ್ರೇನು? ಇಲ್ಲ ಇಲ್ಲ, ಮಲ್ಕೊಂಡಿಲ್ಲ. ರವೀಂದ್ರಣ್ಣ ಹಾಕ್ತಿದ್ದಾರೆ 100 ಅಂತ. ಮಂಡೆ ಮಲ್ಕೊಳ್ಳುತ್ತೆ. ಥ್ಯಾಂಕ್ ಯು ರವೀಂದ್ರಣ್ಣ.
అయినారు ముట్టేపుని అంచూరు వర్కుడుಲ್ಲ ಅಂಚಾನ ಹಂಚ್ಪೋಯಿ ಲೈಕ್ ಕೊಡಿ ಗೈಸ್, ಲೈಕ್ ಕೊಡಿ. ಆಟೋ ಅಣ್ಣ ಅಂತ ಹಾಕ್ತಿದ್ದಾರೆ 100. ಹೆಡ್ನಲ್ಲಿ ಇರಬೇಡಿ. ಹೌದು. ದೀಪ ಹಾಯ್ ಹಾಯ್. ಸಿಂಹ ಅಂತ ಹೇಳ್ತಿದ್ದಾರೆ, ಸಿಂಹ ಅಲ್ಲ. ಹಾಗೆ ಲೈಕ್ ಕೊಡಿ ಆಯಿತಾ. ಸಪೋರ್ಟ್, ಥ್ಯಾಂಕ್ ಯು. ಐವತ್ತು ಲೈಕ್ ಆಗುತ್ತೆ. ಹೌದಾ, ನೀವು ಹೆಂಗಿದ್ದೀರಾ? ನಾನು ಉದ್ದಿದ್ದೇನೆ. ನೆಕ್ಸ್ಟ್ 100 ಆಗುತ್ತೆ. ಹೌದಾ, ಲೈಕ್ ಡನ್, ಥ್ಯಾಂಕ್ ಯು. ಜಸ್ಟ್ ಬ್ರದರ್ ಹಾಯ್ ಹಾಯ್. ಜಸ್ಟ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. 100 ಅವ್ರು ನಗ್ತಾ ಇದ್ದಾರೆ. ಸೂಪರ್, ಥ್ಯಾಂಕ್ ಯು. ರವಿ ಬ್ರೋ ಹಾಯ್ ಅಂತ ಜಸ್ಟ್ ಬ್ರದರ್. ಲೈಕ್ ಕೊಡಿ ಗೈಸ್. 100 ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ. ಉದ್ದ ಇದ್ದೀರಾ? ಹೌದೌದು, ಮೊಬೈಲ್ ಅಂತ ಹೇಳ್ತಿದ್ದಾರೆ ದೀಪಾ ಅವರು. ಮೊಬೈಲ್ ಅಲ್ಲ ಆಯಿತಾ. ಹೈಡ್ನಲ್ಲಿರಬೇಡಿ ಅಂತ ರವೀಂದ್ರಣ್ಣ. ಲೈಕ್ ಕೊಡಿ, ಲೈಕ್ ಕೊಡಿ, ಲೈಕ್ ಕೊಡಿ. ಹೌದಾದ ಅವು ಒಂದುಂಡತೆ ಪೋಸ್ಟ್ ಅವಲೊಂದೊಂದು ಪಡ್ದತೆ ಪ್ರಶ್ನೆ ಐಕ್ ಉತ್ತರ. ರೀಚಾರ್ಜ್. ಸೂಪರ್, ಥ್ಯಾಂಕ್ ಯು. ಹೌದಾ, ಟವರ್ ಅಂತ ಹೇಳ್ತಿದ್ದಾರೆ ಉದಯ್ ಅವರು. ಟವರ್ ಅಲ್ಲ ಆಯಿತಾ. ಲೈಕ್ ಕೊಡಿ ಗೈಸ್. ಹುಳ್ಳಿ ಮೋನಿ. ಸೂಪರ್, ಥ್ಯಾಂಕ್ ಯು. ರೀಚಾರ್ಜ್ ಕರೆಕ್ಟ್ ಉತ್ತರ, ರೀಚಾರ್ಜ್. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಕುಳ್ಳಿ ಮೊಯ್ನಿ, ನನಗೆ ಸ್ವಲ್ಪ ಕೆಲಸ ಇದೆ ಆಯಿತಾ. ಆನ್ ಇದೆ, ಬರ್ತೀನಿ ಈಗ. 5:30 ತನಕ ಆನ್ ಇರುತ್ತೆ ಆಯಿತಾ. ಎಲ್ರಿಗೂ ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ. ಕುಳ್ಳಿ ಮೊಯ್ನಿ ಯಾರು? ನಿಮ್ಮ ಆನ್ ಇರುತ್ತೆ ಒಂದು 5:30 ತನಕ. ಥ್ಯಾಂಕ್ ಯು ಆಯಿತು ಎಲ್ರಿಗೂ ಸಪೋರ್ಟ್ ಮಾಡಿದ್ದಕ್ಕೆ. ರವೀಂದ್ರಣ್ಣ, ಕಿರಣಣ್ಣ, ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. 100 ಅವರೇ ಥ್ಯಾಂಕ್ ಯು. ನನಗೆ ಸ್ವಲ್ಪ ವರ್ಕ್ ಇದೆ, ಆನ್ ಇಟ್ಟು ಹೋಗ್ತೇನೆ ಆಯಿತಾ. ಐವತ್ತಾಂಡು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೆಕ್ಸ್ಟ್ ಟಾರ್ಗೆಟ್ 100 ಉಂಡಾ? ಓಕೆ.